गिरिवरधारी जय गोपी जनवल्लभा गिरिवरधारी जय गोपी जनवल्लभा गिरिवरधारी गोपी जनवल्लभा गिरिवरधारी यशोदनन्दना व्रजजनरञ्जना यशोदानन्दन व्रज जनरञ्जन यशोदनन्दना व्रजजनरञ्जना यमुनतीरावनचारि 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 राधमाधव कुञ्ज विहारी जय राधा माधव कुञ्ज विहारी जय राधा माधव कुञ्ज विहारी जय राधा माधव कुञ्ज विहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम
Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Hare Hare Krishna, Krishna Krishna, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna. ಹರೇ ಕೃಷ್ಣ ಪ್ರಭುಜಿ. Hare Krishna. ಹರೇ ಕೃಷ್ಣ, ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ.
ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ಶೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ತಥೋ ಜಯಮುದೀರತೆ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಭಗವತ ಸೇವಯ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಭಕ್ತಿರ್ಭವತಿ ಭಕ್ತಿರ್ಭವತಿ ನೈಷ್ಟಿಕಿ. ಇವತ್ತು ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 5 ಶ್ಲೋಕ 23. ಜಯ ಮುದಿರೇ Yes. ನಿತ್ಯಂ ಭಗವತ್ ಶ್ಲೋಕೆ ಇತಿ. ಅಹಂ ಪುರಾತೀತ ಭವೆ ಅಭವಂ ಮುನೆ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾ ನಿರೂಪಿತೋ ಬಾಲಕ ಏವ ಯೋಗಿನ ಶುಶ್ರೂಷಣೆ ಪ್ರಾವೃಷಿ ನಿರ್ವೀಕ್ಷತಾ. ನನ್ನ ಹಿಂದೆ ಹೇಳಿ. ಅಹಂ 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 ನಾನು, ನಾನು ಪುರಾ ಪುರಾ ಹಿಂದೆ, ಹಿಂದೆ ಅತೀತ ಭವೆ ಅತೀತ ಅತೀತ ಭವೆ ಕಳೆದ ಯುಗದಲ್ಲಿ, ಕಳೆದ ಕಳೆದ ಯುಗದಲ್ಲಿ ಯುಗದಲ್ಲಿ ಅಭವಂ ಅಭವ ಅಭವ ಆದ್ಯನು ಮುನೆ ಯಜ್ಞೆ ದಾಸ್ಯಾಹ ದಾಸ್ಯ 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 ತು ತು ಆದರೆ 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 ಕಸ್ಯಾಶ್ಚನ ಕಶ್ಚನ ಯಾವುದೋ ಯಾವುದು ಯಾವುದೋ ವೇದವಾದಿನ ವೇದಾಂತವನ್ನು ಅಭ್ಯಸಿಸುವವರ ವೇದಾಂತವನ್ನು ಅಭ್ಯಸಿಸುವವ ವೇದಾಂತವನ್ನು ಅಭ್ಯಸಿಸುವ ನಿರೂಪಿತಃ ನಿರೂಪಿತಃ ನಿರತನಾಗಿದ್ದೆ ನಿರತನಾಗಿದ್ದೆ ಬಾಲಕಃ ಬಾಲಕ ಬಾಲಸೇವಕನಾಗಿ ಬಾಲಸೇವಕನ ಏವ ಏವ ಯೋಗಿನಾಂ ಯೋಗಿನ ಭಕ್ತರ ಭಕ್ತರ ಶುಶ್ರೂಷಣೆ ಶುಶ್ರೂಷಣೆ ಶುಶ್ರೂಷೆಯಲ್ಲಿ ಪ್ರಾವೃಷಿ ಪ್ರಾವೃಷಿ ಮಳೆಗಾಲದ ಮಳೆಗಾಲದ 4 ತಿಂಗಳುಗಳ ಅವಧಿಯಲ್ಲಿ 4 ತಿಂಗಳುಗಳ ಅವಧಿಯಲ್ಲಿ ಅವಧಿಯಲ್ಲಿ ನಿರ್ವಿವೀಕ್ಷತಾ ನಿರ್ವಿಕ್ಷತ ಒಟ್ಟಿಗೆ ವಾಸಿಸುತ್ತಿದ್ದ. ಒಟ್ಟಿಗೆ ವಾಸಿಸುತ್ತಿದ್ದ. ಶ್ಲೋಕ ವರ್ಡ್ ಬೈ ವರ್ಡ್ ಇಲ್ಲಿ ಇತ್ತು. ಶ್ಲೋಕ ಇಲ್ಲಿತ್ತು. ಚಾಂಟ್ ಮಾಡ ಮತ್ತೆ ಹೇಳ್ತೀರಾ? ನಿಂದೆ ಹೇಳಿ. ಅಹಂ ಪುರಾತೀತ ಭವೆ ಅಭವಂ ಮುನೆ ಅಹಂ ಪುರಾತೀತ ಭವೆ ಭವಂ ಮುನೆ ದಾಸ್ಯಾಸ್ತು ಕಸ್ಯಶ್ಚನ ವೇದವಾದಿನಾಂ ದಾಸ್ಯಾಸ್ತು ಕಸ್ಯಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವೀಕ್ಷತಾ. ಶುಶ್ರೂಷಣೆ ಪ್ರಾವೃಷಿ ನಿರ್ವಿವೀಕ್ಷತಾಂ. ಅನುವಾದ ಓದಿ ಮಾತಾಜಿ. ಸುನೀತಾ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಮಾತಾಜಿ ಅನುವಾದ ಓದಿ. ಹೇ ಮುನಿಗಳೇ, ಹಿಂದಿನ ಕಲ್ಪದಲ್ಲಿ ನಾನು ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದೆ. ಆ ದಾಸಿಯು ವೇದಾಂತ ತತ್ವಗಳನ್ನು ಆಚರಿಸುತ್ತಿದ್ದ ಬ್ರಾಹ್ಮಣರ ಸೇವೆಯಲ್ಲಿ ಇದ್ದವಳು. ಆ ಬ್ರಾಹ್ಮಣರೆಲ್ಲ ಮಳೆಗಾಲದ ಚಾತುರ್ಮಾಸದ ಅವಧಿಯಲ್ಲಿ
ಹರೇ ಕೃಷ್ಣ ಮಾತಾಜಿ. ಕೇಳ್ತಾರ ಪ್ರಭು? ಒಂದು ನಿಮಿಷ ಮಾತಾಜಿ, ಏನದು ಯಾರು ಬ್ಯಾಕ್ಗ್ರೌಂಡ್? ನೀವೊಬ್ಬರು ಮಾತ್ರ ಅನ್ಮ್ಯೂಟ್ ಇರಿ, ಬೇರೆಲ್ಲ ಮ್ಯೂಟ್ ಮಾಡ್ಕೊಳ್ಬೋದು. ಹಾ, ಈಗ ಓದಿ ಮಾತಾಜಿ. ಮತ್ತೊಮ್ಮೆ ಅನುವಾದ ಓದಿ, ಆಮೇಲೆ ಭಾವಾರ್ಥ ಓದಿ. ಹೇ ಮುನಿಗಳೇ, ಹಿಂದಿನ ಕಲ್ಪದಲ್ಲಿ ನಾನು ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದೆ. ಆ ದಾಸಿಯು ವೇದಾಂತ ತತ್ವಗಳನ್ನು ಆಚರಿಸುತ್ತಿದ್ದ ಬ್ರಾಹ್ಮಣರ ಸೇವೆಯಲ್ಲಿ ಇದ್ದವಳು. ಆ ಬ್ರಾಹ್ಮಣರೆಲ್ಲ ಮಳೆಗಾಲದ ಚಾತುರ್ಮಾಸದ ಅವಧಿಯಲ್ಲಿ ಒಟ್ಟಿಗೆ ಇದ್ದರು. ನಾನು ಆಗ ಅವರ ಪರಿಚಾರಿಕೆ ಮಾಡುತ್ತಿದ್ದೆ. ಭಾವಾರ್ಥ: ಭಗವಂತನ ಭಕ್ತಿ ಸೇವೆಯಿಂದ ಉಜ್ವಲಗೊಂಡ ಅದ್ಭುತ ವಾತಾವರಣವನ್ನು ನಾರದ ಮಹರ್ಷಿಗಳು ಇಲ್ಲಿ ಸಂಕ್ಷೇಪವಾಗಿ ವರ್ಣಿಸುತ್ತಾರೆ. ಅವರು ಅತಿ ಸಾಮಾನ್ಯವಾದ ಮೂಲದಿಂದ ಬಂದವರು. ಅವರಿಗೆ ಸರಿಯಾದ ಶಿಕ್ಷಣ ದೊರೆಯಲಿಲ್ಲ. ಆದರೂ ತಮ್ಮ ಸಮಸ್ತ ಶಕ್ತಿಯು ಪ್ರಭು ಸೇವೆಗೆ ವಿನಿಯೋಗವಾದದ್ದರಿಂದ ಅವರು ಅಮರ ಮುನಿಗಳಾದರು. ಭಕ್ತಿ ಸೇವೆಯ ತೀವ್ರ ಪರಿಣಾಮವೇ ಆಗಿದೆ. ಜೀವಿಗಳು ಭಗವಂತನ ತಟಸ್ಥ ಶಕ್ತಿ. ಅವರನ್ನು ಭಗವಂತನ ಅಲೌಕಿಕವಾದ ಪ್ರೇಮ ಸೇವೆಯಲ್ಲಿ ಸರಿಯಾಗಿ ಬಳಸಬೇಕು. ಇದು ಆಗದಿದ್ದಾಗ ಜೀವಿಯೊಬ್ಬನ ಸ್ಥಿತಿಯು ಮಾಯೆ ಎಂದು ಕರೆಸಿಕೊಳ್ಳುತ್ತದೆ. ಜೀವಿಯ ಶಕ್ತಿಯು ವಿಷಯ ಭೋಗದ ಬದಲು ದೇವರ ಸೇವೆಗೆ ಬಳಕೆಯಾದ ಕೂಡಲೇ ಮಾಯೆ ಮರೆಯಾಗುತ್ತದೆ. ದೇವರ ಸೇವೆಯು ಆತನ ನಿಜ ಭಕ್ತರ ಸೇವೆಯಿಂದ ಆರಂಭವಾಗುತ್ತದೆ. ಇದು ನಾರದ ಮಹರ್ಷಿಗಳ ಹಿಂದಿನ ಜನ್ಮದ ಸ್ವಂತ ಉದಾಹರಣೆಯಿಂದ ಸ್ಪಷ್ಟವಾಗುತ್ತದೆ. ತನಗೆ ಮಾಡುವ ಸೇವೆಗಿಂತ ತನ್ನ ಭಕ್ತರಿಗೆ ಮಾಡುವ ಸೇವೆ ಹೆಚ್ಚು ಶ್ರೇಷ್ಠವಾದದ್ದೆಂದು ಪ್ರಭು ಹೇಳುತ್ತಾನೆ. ಭಕ್ತನ ಸೇವೆಯು ಭಗವಂತನ ಸೇವೆಗಿಂತ ಹೆಚ್ಚು ಮಹತ್ವದ್ದು. ಆದ್ದರಿಂದಲೇ ದೇವರ ಸೇವೆಯಲ್ಲಿ ಸತತವಾಗಿ ನಿರತನಾಗಿರುವ ಸದ್ಭಕ್ತನನ್ನು ಆಯ್ದುಕೊಳ್ಳಬೇಕು. ಅಂತಹವನನ್ನು ತನ್ನ ಗುರುವಾಗಿ ಸ್ವೀಕರಿಸಬೇಕು. ಆ ಗುರುವಿನ ಸೇವೆಯಲ್ಲಿ ಮಗ್ನನಾಗಬೇಕು. ಲೌಕಿಕ ಇಂದ್ರಿಯಗಳಿಂದ ಗ್ರಹಿಸಲಾಗದ ಭಗವಂತನನ್ನು ಕಾಣಲು ಅಂತಹ ಸದ್ಗುರುವು ಪಾರದರ್ಶಕವಾದ ಮಾಧ್ಯಮನಾಗುತ್ತಾನೆ. ಗುರುವಿಗೆ ಸಲ್ಲಿಸಿದ ಸೇವೆಗೆ ತಕ್ಕ ಪ್ರಮಾಣದಲ್ಲಿ ಭಗವಂತನು ಭಕ್ತನಿಗೆ ಪ್ರಕಟವಾಗುತ್ತಾನೆ. ಮಾನವ ಶಕ್ತಿಯನ್ನು ಪ್ರಭುವಿನ ಸೇವೆಯಲ್ಲಿ ಹರಿಸುವುದು ಮೋಕ್ಷದ ಕಡೆಗೆ ತೆರೆದ ಪ್ರಗತಿ ಪಥವಾಗಿದೆ. ಅಧಿಕೃತ ಗುರುವಿನ ಮಾರ್ಗದರ್ಶನದಲ್ಲಿ ಭಗವಂತನಿಗೆ ಸಂಬಂಧಿಸಿದಂತೆ ಸೇವೆ ಮಾಡಿದಾಗ ಇಡೀ ಸೃಷ್ಟಿಯೇ ಭಗವಂತನ ಜೊತೆ ತನ್ನನ್ನು ಒಂದಾಗಿಸಿಕೊಳ್ಳುತ್ತದೆ. ಸಮರ್ಥನಾದ ಗುರುವು ಎಲ್ಲವನ್ನೂ ಭಗವಂತನ ಗುಣಗಾನಕ್ಕೆ ವಿನಿಯೋಗಿಸುವ ಕಲೆಯನ್ನು ಬಲ್ಲವನಾಗಿರುತ್ತಾನೆ. ಆದ್ದರಿಂದ ಅವನ ಮಾರ್ಗದರ್ಶನದಲ್ಲಿ ಸಾಗಿದರೆ ಭಗವದ್ಭಕ್ತನ ದಿವ್ಯ ಕೃಪೆಯಿಂದ ಇಡೀ ಜಗತ್ತನ್ನೇ ಆಧ್ಯಾತ್ಮಧಾಮವಾಗಿ ಪರಿವರ್ತಿಸಲು ಸಾಧ್ಯ. ಹರೇ ಕೃಷ್ಣ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಶ್ರೀ ನಾರದ ಮುನಿಗಳು ತಮ್ಮ ಚರಿತ್ರೆ ವೇದವ್ಯಾಸರು ಕೇಳಿದ್ದು, ನಿಮ್ಮ ಬಗ್ಗೆ ನಂಗೆ ನಿಮ್ಮ ಚರಿತ್ರೆ ಹೇಳಿ ಅಂತ ಕೇಳಿದ್ರು ಪ್ರಶ್ನೆ. ಸೊ ಅವರು ನಾನಿರೋ ಅಸಮಾಧಾನ ಸ್ಥಿತಿಗೆ ಕಾರಣ ಏನು ಅಂತ ಕಂಡುಹಿಡಿ ಶೋಧನೆ ಮಾಡಿ ಅಂತಾನು ಹೇಳಿದ್ರು. ಅದ್ರ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಅವರ ಇನ್ನೊಂದು ಪ್ರಶ್ನೆ, ಶಿಷ್ಯರಾದವ್ರಿಗೆ ಅವರ ಗುರುಗಳ ಬಗ್ಗೆ ತಿಳಿಬೇಕು ಅಂತ ನ್ಯಾಚುರಲ್ ಆಗಿ ಏನು ಅವ್ರು ಹೇಗೆ ಅವರು ಪರಿಪೂರ್ಣತೆಯನ್ನು ಹೇಗೆ ಪಡೆದ್ರು ಮತ್ತೆ ಅವರ ಚರಿತ್ರೆ ಹೇಗೆ ಅಂತ ನಮಗೆ ಒಂದು ಆಸಕ್ತಿ ಕುತೂಹಲ ಇರುತ್ತೆ. ಸೊ ವೇದವ್ಯಾಸರು ಅವ್ರ ಶಿಷ್ಯರು ಅವ್ರು ಕೇಳಿದ ಪ್ರಶ್ನೆಗೆ ನಾರದ ಮುನಿಗಳು ಈಗ ಅವರು ಚರಿತ್ರೆ ಹೇಳ್ತಾರೆ. ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದ್ರಲ್ಲಿ ಅಹಂ ಪುರಾತೀತ ಭವೇ. ಪುರಾತೀತ, ಪುರ ಅಂದ್ರೆ ನಾನು ಹಿಂದಿನ ಸಮಯದಲ್ಲಿ, ಈ ಜನ್ಮದ ಹೇಳ್ತಾ ಇಲ್ಲ ಅವ್ರು ನಾರದ ಮುನಿಗಳು ಹೇಳ್ತಾರೆ, ಅದನ್ನು ಕೂಡ ಹೇಳ್ತಾರೆ. ಅದ್ರ ಮುಂಚೆ ನಾನು ಹಿಂದೆ ಜನ್ಮದಲ್ಲಿ ನಾನು ಒಬ್ಬ ದಾಸಿಯ ಮಗನಾಗಿದ್ದೆ ಅಂತ ಹೇಳ್ತಾರೆ. ದಾಸ್ಯಸ್ತು ಕಸ್ಯಶ್ಚನ, ಯಾರೋ ಪುರ ಅಂದ್ರೆ ಇಲ್ಲಿ ಹೇಳೋದು ಇದು ಈ ದಿವಸದ ಬರಲ್ಲ. ಯಾಕಂದ್ರೆ ಈ ದಿವಸದಲ್ಲಿ ನಾರದ ಮುನಿಗಳು ಈ ದಿವಸ ಅಂದ್ರೆ ಹೇಳೋದು ಬ್ರಹ್ಮನ ಲೆಕ್ಕಾಚಾರದಲ್ಲಿ ಅವ್ರು ಬ್ರಹ್ಮನ ಮಗನಾಗಿ ಹುಟ್ಟಿ ಬಂದಿದ್ದಾರೆ. ಈ ನಾರದ ಮುನಿಗಳಾಗಿ ಅವರು ಎಲ್ಲ
ಲೋಕಲ್ ಪರ್ಯಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಬ್ರಹ್ಮನ ಹೃದಯದಿಂದ ಬಂದಿದ್ದು ಅಂತ ಹೇಳ್ತಾರೆ. ಬ್ರಹ್ಮನ ಸೃಷ್ಟಿ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಬರ್ತಾರೆ. ಮರೀಚಿ, ಕುಮಾರರು, ರುದ್ರ ಎಲ್ಲ ಒಂದೊಂದು ಕಡೆಯಿಂದ ಬರ್ತಾರೆ. ಅವ್ರ ದೇಹದಿಂದ ಅವರು ಇವರೆಲ್ಲ ಸೃಷ್ಟಿ ಮಾಡಿದ್ದು. ಎಲ್ಲ ಬ್ರಹ್ಮದೇವರು ಅಷ್ಟು ಶಕ್ತಿಶಾಲಿ. ಹಾಗೆ ನಾರದರನ್ನು ಅವರ ಹೃದಯದಿಂದ ಅಂದ್ರೆ ಅವರ ಭಕ್ತಿ ಭಾವದಿಂದ ಅವ್ರು ಬಂದದ್ದು ಅಂತ ಹೇಳ್ತಾರೆ. ಸೊ ನಾರದರು ಈ ದಿವಸದಲ್ಲಿ ಅವರ ಬ್ರಹ್ಮಪುತ್ರ ಅವರು ನಾರದರು. ಆದ್ರೆ ಇದರ ಹಿಂದೆ ಜನ್ಮದ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಅವ್ರಿಗೆ ನಮಗೆ ಈ ಜನ್ಮದಲ್ಲೇ ಏನಾಯ್ತು, ಏನ್ ಮಾಡಿದ್ವಿ ನಾವು ನಮಗೆ ನೆನಪಿಲ್ಲ ನಮಗೆ. ಆದ್ರೆ ನಾರದ ಮುನಿಗಳು ಎಷ್ಟು ಪರಿಪೂರ್ಣರು ಅಂದ್ರೆ ಅವ್ರಿಗೆ ಹಿಂದೆ ಜನ್ಮದ ಬಗ್ಗೆ ಹೇಳ್ತಾ ಇರೋರು. ಅದು ಹಿಂದೆ ಜನ್ಮ, ಅದು ನಮ್ಮ ರೀತಿ ಹಿಂದೆ ಜನ್ಮ ಅಲ್ಲ. ನಮ್ಮ ಜನ್ಮ ಇವಾಗ ಓಕೆ, ನಾನು ಇವಾಗ 45 ವರ್ಷನೋ 50 ವರ್ಷನೋ ನಾನು ಇದ್ದೇನೆ ಅಂದ್ರೆ 45 ವರ್ಷದಿಂದ 50 ವರ್ಷದಿಂದ ನಾನು ಏನಾಗಿದ್ದೆ ಅದು ಹಿಂದಿನ ಜನ್ಮ ಅಂತ. ಅದೆಲ್ಲ ನಾರದ ಮುನಿಗಳು ಹೇಳ್ತಾ ಇರೋದು. ನಾರದ ಮುನಿಗಳು ಈ ಜನ್ಮದಲ್ಲಿ ಈಗ ಅವರು ಈ ಬ್ರಹ್ಮನ ದಿವಸದಲ್ಲಿ 7 ಮನ್ವಂತರದಲ್ಲಿ ನಾವು ಇರೋದೀಗ. ಈಗ ಸಮಯ ಅಷ್ಟು ದೀರ್ಘ ಸಮಯ ಆಗಿದೆ ಆಗ್ಲೇ. ಅದರ ಹಿಂದೆ ದಿವಸದಲ್ಲಿ ಅವರು ಹುಟ್ಟಿ ಬಂದದ್ದು. ಯಾಕಂದ್ರೆ ಈ ದಿವಸ ಅವರು ಬ್ರಹ್ಮನ ಬೆಳಗ್ಗೆನೆ ಹುಟ್ಟಿದ್ದಾರೆ ಅವರು. ಸೊ ಹಿಂದಿನ ಜನ್ಮ ಅಂದ್ರೆ ಅದು ಹಿಂದಿನ ಬ್ರಹ್ಮನ ದಿವಸ ಗೊತ್ತಾಯ್ತಲ್ಲ. ಈ ದಿವಸ ಆಗ್ಲೇ ಬ್ರಹ್ಮದೇವರದು 6 ಮನುಗಳಾಗ್ಬಿಟ್ಟಿದ್ದಾರೆ. ಈಗ ನಾವು 7ನೇ ಮನು ಸಮಯದಲ್ಲಿ 28ನೇ ಮಹಾಯುಗದಲ್ಲಿ ನಾವಿದ್ದೇವೆ. ನಾರದ ಮುನಿಗಳು ಹುಟ್ಟಿರೋದು ಇವತ್ತು ಬ್ರಹ್ಮನ ಬೆಳಿಗ್ಗೆ, ಬ್ರಹ್ಮನ ಪ್ರಾತಃ ಸಮಯದಲ್ಲಿ ಹುಟ್ಟಿರೋದು. ಮೊದಲ ಮನು ಸ್ವಯಂಭೂ ಮನು ಬರ್ತಾರಲ್ಲ, ಆ ಟೈಮ್ಗೆ ನಾರದ ಮುನಿಗಳು ಹುಟ್ಟಿದ್ರು. ಸೊ ಅವಾಗಿಂದ ನಾರದ ಮುನಿಯಾಗೇ ಇದ್ದಾರೆ ಈಗ ಅವರು. ಮೊದಲ ಮನು ಆಯ್ತು, 2 ಮನು, 3ನೇ ಮನು, 4ನೇ ಮನು, 5, 6, ಇವತ್ತು 7ನೇ ಮನು ಸ್ವಯಂಭೂ ವೈವಸ್ವತ ಮನು ಇದ್ದಾರೆ. ಸೊ ಈ 7 ಮನು ಸಮಯದಲ್ಲೂ ನಾರದ ಮುನಿಗಳಾಗೆ ಅವ್ರ ಲೈಫ್ ಒಂದೇ ಲೈಫಲ್ಲಿ ಇದ್ದಾರೆ. ಅವರ ಹಿಂದೆ ಜನ್ಮ ಅಂದ್ರೆ ಇದರ ಹಿಂದೆ ಅಂದ್ರೆ ಬ್ರಹ್ಮದೇವರು ನಿದ್ದೆ ಮಾಡ್ತಾರೆ ಪ್ರತಿ ದಿವಸ. ಅವ್ರದ್ದು ಒಂದು 12 ತಾಸು ಹಗಲು, 12 ತಾಸು ರಾತ್ರಿ ಇದೆ. ಸೊ ಅವರು ಈ ಹಗಲಿನಲ್ಲಿ ನಾರದ ಮುನಿಗಳು ಈ ದಿವಸ ಅವರ ಜನ್ಮದಲ್ಲಿ. ಈ ಹಿಂದೆ ಅಂದ್ರೆ ಜನ್ಮ ಅಂದ್ರೆ ಹಿಂದಿನ ಬ್ರಹ್ಮನ ದಿವಸದಲ್ಲಿ. ಎಷ್ಟು ಸಮಯ ಲೆಕ್ಕ ಮಾಡುವಾಗ ನಾವು ಈಗ ನಾವು 20, 40, 100, 1000, 10,000 ವರ್ಷ, ಲಕ್ಷ ವರ್ಷ. ಇವತ್ತು ಬ್ರಹ್ಮನ ದಿವಸದಲ್ಲಿ ಲೆಕ್ಕ ಮಾಡಿದ್ರೆ ಎಷ್ಟು ವರ್ಷ ಆಗಿದೆ? 28 ಮಹಾಯುಗ. ಪ್ರಭುಪಾದರು ಆ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಆ ಲೆಕ್ಕಾಚಾರ ಕೊಡ್ತಾರೆ ನಮ್ಗೆ. ಇವಾಗ ಭಗವದ್ಗೀತೆಯನ್ನು ಕೃಷ್ಣನು ವಿವಸ್ವಾನ್ ಸೂರ್ಯದೇವರಿಗೆ ಬೋಧಿಸಿದ್ದು ಅಂತ. ಅದು ಈ ಮನ್ವಂತರದಲ್ಲಿ ಮನು ಹುಟ್ಟೋ ಮುಂಚೆ ಅಂತ ಹೇಳ್ತಾರೆ. ಅದರ ಲೆಕ್ಕಾಚಾರ ಎಷ್ಟು? 311 ಎಷ್ಟು 120 ಮಿಲಿಯನ್ ಇಯರ್ಸಿಗೂ 120 ಮಿಲಿಯನ್ ಇಯರ್ಸಿಗೂ ಸೂರ್ಯದೇವನಿಗೆ ಹೇಳಿದ್ದು ಅಂತ ಲೆಕ್ಕ ಮಾಡಿ. ಸೊ ನಾವು ಲೆಕ್ಕ ಮಾಡ್ಬೋದು. ಯಾರಾದ್ರು ಸಂದೀಪ್ ಅವ್ರು ಯಾರಾದ್ರು ಆಮೇಲೆ ಲೆಕ್ಕ ಮಾಡ್ಬೋದು, ಯಾರಾದ್ರು ಎಷ್ಟು ಆಗಿರ್ಬೋದು ನಾರದ ಮುನಿಗಳು ಹೇಳ್ತಾ ಇರೋದು ಅಂತ ಆ ಲೆಕ್ಕಾಚಾರ ಮಾಡ್ಬೋದು ಆಕ್ಚುಲಿ. ಸೊ ನಾರದ ಮುನಿಗಳು ಹೇಳ್ತಾ ಇರೋದು ಈ ಹಿಂದೆ ಜನ್ಮ ಅಂದ್ರೆ ಹಿಂದಿನ ಬ್ರಹ್ಮನ ದಿವಸ. ಈ ಬ್ರಹ್ಮನ ದಿವಸ ಅಲ್ಲ, ಹಿಂದಿನ ಬ್ರಹ್ಮನ ದಿವಸ. ಸೊ ಅದರಲ್ಲಿ ನಾನೇನಾಗಿದ್ದೆ ಅಂತ ಹೇಳ್ತಾರೆ. ಸೊ ಅಷ್ಟು ಹಿಂದೆ ಅಂದ್ರೆ ಅಷ್ಟು ಅವ್ರಿಗೆ ಹಿಂದೆ ಜನ್ಮ ನೆನಪಿದೆ. ಅವ್ರು ಏನ್ ಮಾಡಿದ್ರು ಅಂತ. ಮುಕ್ತ ಪುರುಷರವರು, ಮಹಾತ್ಮರವರು, ವೇದವ್ಯಾಸರು ಅವ್ರ ಗುರುಗಳಾಗಿ ಇದ್ದಾರೆ ಅವರು ನಾರದ ಮುನಿಗಳು. ಸೊ ಅವ್ರಿಗೆ ತಿಳಿದೆ ಅವರು. ಸೊ ಅವ್ರು ಹೇಳ್ತಾ ಇದ್ದಾರೆ, ಹಿಂದಿನ ಬ್ರಹ್ಮನ ದಿವಸದಲ್ಲಿ ನಾನು ಹಿಂದೆ ಜನ್ಮ ತಾಳಿದ್ದು. ಆಗ ನಾನು ಹೇಗೆ ಹುಟ್ಟಿದ್ದು? ನಾನು ಒಬ್ಬ ದಾಸಿ ಪುತ್ರನಾಗಿ ಹುಟ್ಟಿದೆ. ಅಷ್ಟು ಹಿಂದೆ ಚರಿತ್ರೆ. ಸೊ ವೇದ ಜ್ಞಾನದಲ್ಲಿ ಈ ಚರಿತ್ರೆ ಅನ್ನೋದು ತುಂಬಾ ಹಳೆಯದ್ದಿದೆ. ಅದಕ್ಕೆ ಪುರಾಣ ಅಂತಾರೆ. ಪುರಾಣ ಅಂದ್ರೆ ಪುರಾತನವಾದದ್ದು ಅಂತ. ಪುರಾಣ ಅಂದ್ರೆ ಅದೇನೋ ಒಂದು ಕಲ್ಪನೆ ಮಾಡ್ಕೊಂಡು ಅದು ಸ್ಟೋರಿ, ಮೈಥಾಲಜಿ ಅಲ್ಲ. ಕೆಲವೊಮ್ಮೆ ನಾವು ಇಂಗ್ಲಿಷ್ ನಲ್ಲಿ ಈ ವೈದಿಕ ಸಾಹಿತ್ಯವನ್ನು ಮೈಥಾಲಜಿ ಅಂತ ಪದ ಉಪಯೋಗಿಸಿದ್ರೆ ಅದು ತಪ್ಪು. ಆ ಪದವನ್ನು ಉಪಯೋಗಿಸಬಾರ್ದು. ಮೈಥಾಲಜಿ ಅಂದ್ರೆ ಏನಂದ್ರೆ ಕಟ್ಟುಕತೆ. ಕಟ್ಟುಕತೆ ಅಂದ್ರೆ ನಾವೇನೋ ಸೃಷ್ಟಿ ಮಾಡೋದು, ಒಂದು ಕಲ್ಪನಾ ಈ ತರಾಗಿ ನಾವು ಸೃಷ್ಟಿ ಮಾಡೋದು. ಕವಿತೆ ಬರೀತಾರೆ, ಕವನ ಬರೀತಾರೆ, ಪೊಯೆಟ್ಸು, ಫಿಕ್ಷನ್ ರೈಟರ್ಸು, ಅದನ್ನ ಏನ್ ಹೇಳ್ತಾರೆ? ಕಟ್ಟುಕತೆ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಈ ತರ ಬರಹಗಾರರಲ್ಲ. ಇದು ಈ ವೈದಿಕ ಸಾಹಿತ್ಯ ಅಂದ್ರೆ, ವೈದಿಕ ಪುರಾಣ ಅಂದ್ರೆ ಇದು ಆಕ್ಚುಯಲ್ ಹಿಸ್ಟಾರಿಕಲ್ ಅಕೌಂಟ್ಸ್, ನಿಜವಾದ ನಡೆದ ಚಾರಿತ್ರಿಕ ಘಟನೆಗಳು. ಇದು ಆಗಿದ್ದಿದ್ದು ಸನ್ನಿವೇಶಗಳು. ಹೇಗೆ ನಾವು ಕೇಳೋದು, ಈಗ 2020ರಲ್ಲಿ 2019ರಲ್ಲಿ ಇದೆಲ್ಲ ಆಯ್ತು, ಈ ಎಲೆಕ್ಷನ್ ಆಯ್ತು, ಈ ಎಲೆಕ್ಷನ್ ಇವ್ರು ಗೆದ್ರು, ಇಲ್ಲಾಂದ್ರೆ ಇನ್ನೊಂದು 50 ವರ್ಷದಿಂದ ಭಾರತದ ನಮಗೆ ಸ್ವಾತಂತ್ರ್ಯ ಸಿಕ್ತು. ಇದೆಲ್ಲ ಇತಿಹಾಸ, ಇದೆಲ್ಲ ಚರಿತ್ರೆ. ಅದೇ ರೀತಿ ಇಲ್ಲಿ ವೇದವ್ಯಾಸರು ಹೇಳ್ತಾ ಇರೋದು ಇದು ಚರಿತ್ರೆ, ಇದು ಆದ ಘಟನೆ. ಇದೇನೋ ಒಂದು ಕಟ್ಟುಕತೆ, ಒಂದು ಮಾನಸಿಕವಾಗಿ ಅವರು ಈ ತರ ಅಂತ ಹೇಳ್ತಾ ಇಲ್ಲ. ಇದು ಆಕ್ಚುಲಿ ಹಿಸ್ಟಾರಿಕಲ್ ಅಕೌಂಟ್ಸ್. ವೇದಗಳಲ್ಲಿ ವೇದವ್ಯಾಸರು ಬರೆದ ಎಲ್ಲ ಪುರಾಣಗಳಲ್ಲಿ ನಡೆದ ಘಟನೆಗಳು ಆದದ್ದು. ಅದು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ
ಅಂದ್ರೆ ವೇದಗಳಲ್ಲಿ ಇಷ್ಟು ಹಿಂದೆ ಇತಿಹಾಸಗಳನ್ನ ಹೇಳ್ತಾ ಇದ್ದಾರೆ. ಅವ್ರು ಹೇಳುವಾಗ ಎಲ್ಲ ಸಮಯದಲ್ಲಿ ನಮ್ಗೆ ಆ ಘಟನೆ ಸಮಯ ಕೊಡೋದಿಲ್ಲ. ಇವಾಗ ಇದ್ರ ಲೆಕ್ಕ ಕೊಡ್ಬೇಕು ಅಂದ್ರೆ ನಾರದ ಮುನಿಗಳು ಎಷ್ಟು ಇಯರ್ಸ್ ಅಂತ ಹೇಳ್ಬೇಕು ಅಂದ್ರೆ ಇವಾಗ ವೇದವ್ಯಾಸರಿಗೆ ಅವ್ರ ಲೆಕ್ಕ ಹೇಳ್ಬೋದು. ವೇದವ್ಯಾಸರು ನಾರದ ಮುನಿಗಳು ಗೊತ್ತು, ಅವ್ರ ಹಿಂದೆ ಜನ್ಮ ನೆನಪಿದೆ, ಅವ್ರು ಹೇಳ್ಬೋದು. ಆದ್ರೆ ನಮಗೆ ಅದನ್ನ ಗೋಚರ ಮಾಡ್ಲಿಕ್ಕೆ ಆಗುತ್ತಾ? ನಮಗೆ ಇದನ್ನ ಗೋಚರ ಮಾಡ್ಲಿಕ್ಕೆ ಆಗಲ್ಲ. ಇದು ಒಂದು ಕಲಿಯುಗ ಈಗ 5000 ವರ್ಷ ಆಗಿದೆ. ಒಂದು ಇದ್ರ ಹಿಂದೆ ಒಂದು ದ್ವಾಪರ ಯುಗ 8,64,000 ವರ್ಷ, ತ್ರೇತಾಯುಗ 12,96,000, ಮತ್ತೆ ಸತ್ಯಯುಗ 17,28,000. ಇದೆಲ್ಲ ಸೇರಿದ್ರೆ ಒಟ್ಟು 43 ಲಕ್ಷ ವರ್ಷ ಆಗುತ್ತೆ. ಇದನ್ನ ಆಗ್ಲೇ ಬ್ರಹ್ಮನ ದಿವಸದಲ್ಲಿ 500 ಆಗ್ಬಿಟ್ಟಿದೆ. 500 ಆಗಿಲ್ಲ, 400 ಎಷ್ಟು ಸಮಥಿಂಗ್ ಆಗಿದೆ. ಯಾಕಂದ್ರೆ ಮಧ್ಯದಲ್ಲಿ ನಾವೀಗ ಮಧ್ಯಾಹ್ನ, ಈಗ ಬ್ರಹ್ಮದೇವರು ಮಧ್ಯಾಹ್ನ, ಇದೆಲ್ಲ ಲೆಕ್ಕ ಮಾಡ್ಕೊಂಡು ಹೋದ್ರೆ ನಾವು ಎಷ್ಟೆಷ್ಟು ಲಕ್ಷ ವರ್ಷ, ಎಷ್ಟೆಷ್ಟು ಸಂವತ್ಸರಗಳು. ಸೊ ಅದಕ್ಕೆ ಅದು ಅಷ್ಟು ನಮಗೆ ಅವರು ಕನ್ಫ್ಯೂಸ್ ಮಾಡಕ್ ಮಾಡದೆ ಹಿಂದೆ ಆದಂತು ಅಂತ ಹೇಳ್ಬಿಡ್ತಾರೆ. ಒಂದೊಂದ್ಸಲ ಲೆಕ್ಕಾಚಾರ ಮಾಡ್ಬೋದು, ಆಕ್ಚುಲಿ ಲೆಕ್ಕಾಚಾರ ಮಾಡ್ಬೋದು. ಈಗ ಬ್ರಹ್ಮದೇವರು ಇದು 12 ತಾಸು ಆಗಲು ಅಂದ್ರೆ 8.6 ಬಿಲಿಯನ್ ಇಯರ್ಸ್. ಸೊ 8.6 ಬಿಲಿಯನ್ ಇಯರ್ಸ್ ನ ಪ್ಲಸ್ ಇವತ್ತಿನ ಅರ್ಧ ದಿವಸ ಆಗಿದ್ರೆ ಆಲ್ಮೋಸ್ಟ್ 8.6 ಬಿಲಿಯನ್ ಇಯರ್ಸ್ ಟೋಟಲ್. ಅವ್ರನ್ನ ಡೇನಾ ನೈಟ್ ಆದ 8.6 ಬಿಲಿಯನ್ ಇಯರ್ಸ್ ಟೋಟಲ್ 24 ಅವರ್ಸ್ ಅವ್ರದ್ದು. ಸೊ 4.3 ಬಿಲಿಯನ್ ಇಯರ್ಸ್ ಅವರ ನೈಟ್ ಅದು ಫುಲ್ ಆಗಿದೆ. ಇನ್ನೊಂದು 4.3 ಲೆಕ್ಕ ಮಾಡ್ಬೇಕು. 8.6 ಬಿಲಿಯನ್ ಡೇ ಅನ್ಸುತ್ತೆ. ಏನಿವೆ ನೋಡಿ, ನಮಗೆ ಗೋಚರ ಮಾಡ್ಲಿಕ್ಕೆ ಆಗಲ್ಲ. ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ನಮಗೆ ತಲೆ ಒಳಗೆ ಹೋಗೋದಿಲ್ಲ ನಮಗೆ. ಸೊ ಅದಕ್ಕೆ ನಮಗೆ ಅದಕ್ಕೆ ತುಂಬಾ ಇದು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಅಂತ, ಈ ತರ ಹಿಂದೆ ಆಗಿದ್ದು ಪುರಾತನವಾಗಿ ಅಂತ ಹೇಳ್ತಾರೆ ಅಷ್ಟೇ. ಇನ್ನೊಂದು ಎಲ್ಲಿ ನಾವು ಕೇಳೋದು ಅಜಾಮಿಳನ ವೃತ್ತಾಂತದಲ್ಲೂ ಕಾನ್ಯಕುಬ್ಜೆ ದ್ವಿಜ ಕಶ್ಚಿತ್ ದಾಸಿಪತಿ ಅಜಾಮಿಲ ಅಂತ ವೃತ್ತಾಂತ ಶುರು ಆಗುತ್ತೆ. ಸೊ ಹಿಂದೆ ಒಂದು ಕಾನ್ಯಕುಬ್ಜ ಅನ್ನೋದು ಊರಿನಲ್ಲಿ ಒಬ್ಬ ಬ್ರಾಹ್ಮಣನು ಅವನು ದಾಸಿಪತಿ ಆಗ್ಬಿಟ್ಟ, ಅವನು ಅಜಾಮಿಳ ಅಂತ ಅವನ ಹೆಸರು ಅಂತ ಹೇಳಿ ಆ ಚರಿತ್ರೆ ಶುರು ಆಗುತ್ತೆ. ಅಲ್ಲಿ ಕೂಡ ಲೆಕ್ಕ ಕೊಡ್ಬೋದು ಬೇಕಾದ್ರೆ ವೇದವ್ಯಾಸರು, ಅದು ಎಷ್ಟು ವರ್ಷಗಳಿಂದ ಆಯ್ತು ಅಂತ. ಆದ್ರೆ ನಮಗೆ ಗೋಚರಿಸಕ್ ಆಗೋದಿಲ್ಲ. ಅದಕ್ಕೆ ಅವರು ಸಿಂಪಲ್ ಆಗಿ ಹಿಂದೆ ಆದದ್ದು ಅಂತ ಬಿಟ್ಬಿಡ್ತಾರೆ. ಹೇಳಿ ಪುರ ಕಾನ್ಯಕುಬ್ಜೆ ದ್ವಿಜ ಕುಶ್ಚಿ ದಾಸಿಪತಿ ಅಜಾಮಿಲ ಅಂತ ಅಲ್ಲಿಂದ ಶುರು ಆಗುತ್ತೆ. ಸೊ ಕಾನ್ಯಕುಬ್ಜ ಅನ್ನೋದು ಇವತ್ತು ಕೂಡ ಇದೆ. ಅದು ಇವತ್ತು ಕಾನ್ಪುರ್, ಕನೌಜ್ ಅಂತ ನಾವು ಐತಿಹಾಸಿಕವಾಗಿ ಕೇಳಿದ್ವಿ. ಇವರು ಹರ್ಷವರ್ಧನ ಅಂತೆಲ್ಲ ಅವ್ರದೆಲ್ಲ ಕೇಳಿದ್ವಿ ನೋಡಿ. ಪುಲಕೇಶಿ ಇಲ್ಲಿದ್ದಾಗ ಹರ್ಷವರ್ಧನ ಅವರ ಜೊತೆಗೆ ಅವರು ಯುದ್ಧ ಮಾಡಿದ್ದು. ಹರ್ಷವರ್ಧನ ಅವರ ರಾಜಧಾನಿ ಕನೌಜ್, ಅದು ಇವತ್ತು ಕಾನ್ಪುರ್ ಆಗಿದೆ ಇವತ್ತು. ಅದು ಹಿಂದೆ ಕಾನ್ಯಕುಬ್ಜ. ಸೊ ಹೆಸರುಗಳು ಬದಲಾವಣೆ ಒಂದೊಂದು ಇರ್ಬೋದು, ಆದ್ರೆ ಇದೆಲ್ಲವೂ ಕೂಡ ನಿಜವಾಗ ನಡೆದ ಘಟನೆಗಳು, ಚಾರಿತ್ರಿಕ ಘಟನೆಗಳು. ಇದೇನು ಒಂದು ನಾವು ಅನ್ಕೊಳ್ಳೋ ತರ ಕಲ್ಪನೆ ಅಲ್ಲ. ಈ ಮೈಥಾಲಜಿ ಅಂತ ಪದವನ್ನು ನಾವು ಅದು ಉಪಯೋಗಿಸಬಾರ್ದು, ಅದು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಅದು ಇದೆಲ್ಲವೂ ಇತಿಹಾಸ, ಇದೆಲ್ಲವೂ ಪುರಾಣ ಅಂದ್ರೆ ಪುರಾತನವಾದದ್ದು, ತುಂಬಾ ಪುರಾತನವಾದದ್ದು. ಇದು ಒಂದು ಮುಖ್ಯವಾದ ಪಾಯಿಂಟ್ ಇದು. ಸೊ ಹೇಳ್ತಾರೆ ಇನ್ನು ಎಷ್ಟು ರೀತಿ ಬದಲಾಗಿದೆ ಅಂದ್ರೆ ಇದು ಇತಿಹಾಸ. ಇವತ್ತು ನಾವು ಶಾಲಾ ಕಾಲೇಜಲ್ಲಿ ಓದೋ ಇತಿಹಾಸಗಳು ಅದು ಇನ್ನೊಂದು ರೀತಿಯಾದೇ ಚರಿತ್ರೆ ಕೊಡ್ತಾ ಇದ್ದಾರೆ ಅವರು. ಅವರ ಪ್ರಕಾರ 5,000 ವರ್ಷಗಳ ಹಿಂದೆ ಮನುಷ್ಯನು ಆದಿಮಾನವ, ಅವನು ಆದಿಮಾನವನಾಗಿದ್ದ. ಅದರ ಹಿಂದೆ ಮಂಗನಾಗಿದ್ದ, ಮಂಗನಿಂದ ಆದಿಮಾನವನಾದ. ಆದಿಮಾನವನೀಗ ನಾವು ಈಗ ಅಡ್ವಾನ್ಸ್ಡ್, ನಾವು ನಾಗರಿಕತೆರಾಗಿದ್ದಾರೆ ಅಂತ ನಾವು ನೆನ್ನೆನೂ ಕೂಡ ಕೇಳ್ತಾ ಇದ್ವಿ ರಾತ್ರಿ. ಸ್ವಲ್ಪ ಜನ ನೀವೆಲ್ಲ ಭಕ್ತರಿದ್ದೀರಿ. ಸೊ ಆಚಾರ್ಯರು ಶ್ರೀಲ ಪ್ರಭುಪಾದರು ತಮ್ಮ ವಿಜ್ಞಾನಿ ಶಿಷ್ಯರು ಡಾಕ್ಟರ್ ಸ್ವರೂಪ್ ದಾಮೋದರ್ ಗೋಸ್ವಾಮಿ, ಡಾಕ್ಟರ್ ಸಿಂಗ್ ಅಂತ ಅವ್ರ ಜೊತೆಗೆಲ್ಲ ಚರ್ಚೆ ಮಾಡ್ತಾ ಇದರ ಲೋಪಗಳನ್ನು ನಮ್ಗೆ ತಿಳಿಸ್ಕೊಟ್ರು. ಈ ತರ ಚಿಂತನೆ ಮಾಡೋದು, ಈ ಡಾರ್ವಿನ್ ಸಿದ್ಧಾಂತ, ಇದೆಲ್ಲ ಪ್ರಚಾರದಿಂದ ಇದೆಲ್ಲ ಸಮಾಜದಲ್ಲಿ ಇವತ್ತು ಅದು ಒಪ್ತಾ ಇದ್ದಾರೆ ಅಷ್ಟೇ ಜನ. ಇವಾಗ ಹೇಳ್ತಾರೆ ನ್ಯೂಸ್ ಪೇಪರ್ ಅಲ್ಲಿ ಒಬ್ಬನ ಪ್ರಚಾರ ಮಾಡಿದ್ರೆ ಎಂತ ವ್ಯಕ್ತಿಗೂ ಕೂಡ ಅವನ್ನ ದೊಡ್ಡ ಫೇಮಸ್ ಪರ್ಸನ್ ಮಾಡಿ ಅವನ ರಾಜಕೀಯ ನಾಯಕನಾಗಿ ಮಾಡ್ಬಿಡುವಂತೆ. ಅದೇ ರೀತಿಯಲ್ಲಿ ಈ ಸಿದ್ಧಾಂತಗಳೆಲ್ಲ ಏನು ಇದರಲ್ಲಿ ನಿಲುವೇ ಇಲ್ಲ. ಇದರಲ್ಲಿ ಆರಿಜಿನ್ ಆಫ್ ಲೈಫ್, ಏನು ಆರಿಜಿನ್ ಆಫ್ ಸ್ಪೀಶೀಸ್, ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್, ಸರ್ವೈವಲ್ ಆಫ್ ದ ಫಿಟೆಸ್ಟ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಇದರ ಪದಗಳು ಮಾಡಿ ಇದರಲ್ಲಿ ಯಾವ ಒಂದು ಇದಿಲ್ಲ, ಆಧಾರ ಇಲ್ಲ, ಇದಕ್ಕೆ ಫೌಂಡೇಶನ್ ಇಲ್ಲ ಅದಕ್ಕೆ ಅಲ್ವಾ. ಆದ್ರೆ ಏನ್ ಮಾಡೋದು, ಪ್ರಚಾರ ನಾವು ಚಿಕ್ಕ ಮಕ್ಕಳಿಂದ 5 ವರ್ಷದಿಂದ ಇದು ಕೇಳಿ 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 ನಾವು ಅದನ್ನ ಒಪ್ಪಿಟ್ಟಿದ್ದೀವಿ. ನೆನ್ನೆನೂ ಕೂಡ ಅದೇ ಹೇಳ್ತಾ ಒಂದು ಸ್ಟೋರಿ ಹೇಳ್ತಾ ಇದ್ದೆ ನಾನು. ಹೇಳ್ತಾರೆ ಒಬ್ಬ ವ್ಯಕ್ತಿ, ಅವನು ಏನೋ ಹುಚ್ಚ ಅಲ್ಲ, ಅವನಿಗೆ ಭೂತ ಹಿಡಿದ್ಬಿಟ್ಟಿದೆ ಅಂತ ಅವನಿಗೆ ಇದ್ ಮಾಡ್ಬೇಕು ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಒಂದು ಪ್ಲಾನ್ ಮಾಡ್ತಾರಂತೆ. ಪ್ಲಾನ್ ಮಾಡಿ ಏನ್ ಮಾಡ್ತಾರಂತೆ, ಅವನು ಫ್ರೆಂಡ್ ಮನೆಗೆ ಹೋಗ್ತಾನಂತೆ. ಹೋದ್ರೆ ಒಬ್ಬ ಫಸ್ಟ್ ಫ್ರೆಂಡು, ಭೂತ ಬಂದಿದೆ ಅಂತ ಹೇಳ್ತಾನೆ. ಅವನು ಏನಪ್ಪ ಹಿಂಗೆ ಹೇಳ್ತಾನೆ, ನಾನು ಭೂತ ಅಲ್ಲ, ನಾನು ನನ್ನ ಫ್ರೆಂಡ್ ಅಪ್ಪ, ನಾನು ಇಲ್ಲ ಭೂತ ಎದುರು ನೋಡೋಗ್ಬಿಡ್ತಾನಂತೆ. ಮತ್ತೆ ಅವನು ಇನ್ನೊಂದು ಫ್ರೆಂಡ್ ಮನೆಗೆ ಹೋಗ್ತಾನಂತೆ.
ಅವ್ರ ಮನೆಗೆ ಹೋದ, ಅವನು ಕೂಡ ಅಲ್ಲೂ ಕೂಡ ಭೂತ್ ಭೂತ್ ಭೂತ್, ಇವನು ಸತ್ತಿದಾನಲ್ವ, ಎಲ್ಲಿಂದ ಬಂದ ಇವನು ಅಂತ ಹೇಳ್ತಾನೆ. ಈ ರೀತಿ ಅವನು ಒಂದು 8 ಮಂದಿ 10 ಮಂದಿ ಜನ ಇದ್ದಾಗ ಎಲ್ಲರೂ ಕೂಡ ಇದೇ ಹೇಳಿದ್ಮೇಲೆ ಕೊನೆಗೆ ಅವನು ನಿಜವಾಗ್ಲೂ ನಾನು ಭೂತನೇ ಆಗ್ಬಿಟ್ಟಿದ್ದೇನೆ ಅಂತ ಒಂದು ಭಾವಿಸ್ಬಿಡ್ತಾನೆ. ಏನೋ ಇರ್ಬೋದೇನೋ, ನಾನು ಸತ್ತಿದ್ದೇನೋ, ನನಗೆ ಗೊತ್ತಿಲ್ಲ, ನನಗೆ ರಾತ್ರಿ ಮಲಗಿದಾಗ ಒಂದ್ಸಲ ಡೆತ್ ಆಗುತ್ತೆ ಸಡನ್ ಆಗಿ, ಆ ಥರ ಏನೋ ಆಗಿರ್ಬೋದೇನೋ, ನನಗೆ ಭೂತನಾಗಿ ಬಂದಿದ್ದೇನೋ ಅಂತ ಆ ವ್ಯಕ್ತಿನೂ ಹಾಗೆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಭೂತ ಅಲ್ಲ, ಆದ್ರೆ ಹಾಗೆ ಈ ತರ ಎಲ್ಲರೂ ನಮ್ಗೆ ಹೇಳ್ತಾ ಇದಾರೆ, ನಾವು ಅದೇ ತರ ಕೇಳ್ತೇವೆ. ಈ ತರ ಸಮಾಜದಲ್ಲಿ ಒಂದೊಂದ್ಸಲ ಈ ವಿಷಯಗಳು ಅಪಸಿದ್ಧಾಂತಗಳು, ಇದರ ಏನು ಹಿನ್ನೆಲೆ ಇಲ್ಲ, ಸತ್ಯ ಇಲ್ಲ, ಈ ರೀತಿ ಸಿದ್ಧಾಂತಗಳು, ಈ ಡಾರ್ವಿನ್ ಸಿದ್ಧಾಂತ ಅಂತ ಕೇಳ್ತೇವೆ ನಾವು, ಇಲ್ಲ ಕೆಮಿಕಲ್ ಮಿಲ್ಲರ್ ಸಿದ್ಧಾಂತ ಅಂತ ಕೇಳ್ತೇವೆ, ಈ ರಾಸಾಯನಿಕ ಸಂಯೋಜನೆಯಿಂದ ಜೀವ ಬಂತು ಅಂತ, ಇದಕ್ಕೆ ಯಾವ ಒಂದು ಪ್ರೂಫ್ ಇಲ್ಲ, ಯಾವ ಒಂದು ಆಧಾರ ಇಲ್ಲ. ಆದ್ರೆ ಇದು ಎಷ್ಟು ಮಟ್ಟಿಗೆ ಇದನ್ನ ಹೇಳ್ತಾ ದೊಡ್ಡ ದೊಡ್ಡ ಪದಗಳ ಪ್ರಯೋಗ ಉಪಯೋಗಿಸ್ಕೊಂಡು ನಾವು ಕೆಲವೊಮ್ಮೆ ಆಗ್ಲೇ ಉತ್ತರ ಕೊಟ್ಬಿಟ್ಟಿದೆ, ಸೈನ್ಸ್ ವಿಜ್ಞಾನ ಹೇಳ್ಬಿಟ್ಟಿದೆ, ಎಲ್ಲಕ್ಕೂ ದೃಢಪಡಿಸ್ಬಿಟ್ಟಿದೆ, ಇದು ದೇವರು ಅನ್ನೋ ಅಗತ್ಯ ಇಲ್ಲ, ಎಲ್ಲ ಒಂದು ರಾಸಾಯನಿಕ ಸಂಯೋಜನೆಯಿಂದ ಉತ್ಪತ್ತಿ ಆಗುತ್ತೆ, ಎಲ್ಲ ಒಂದು ಪ್ರಕೃತಿಯ ವೇರಿಯೇಷನ್, ಈ ರೀತಿಯ ಸೃಷ್ಟಿ ಆಯ್ತು, ಜೀವಿಗಳು, ಒಂದು ಜೀವಿ ಇನ್ನೊಂದು ಜೀವಿ ಆಯ್ತು, ಇಲ್ಲಿ ಭಗವಂತನ ನಿರ್ವಹಣೆ ಇಲ್ಲ ಅಂತ ನಾವು ನಂಬುತ್ತೇವೆ. ಸೊ ಈಗಿಲ್ಲ. ಸೊ ಇದಕ್ಕೆ ಇದೇ ತರ ಇತಿಹಾಸನ ಕೂಡ ನಾವು ಕೇಳಿದ್ದು 2000 ವರ್ಷಗಳ ಹಿಂದೆ ಹರಪ್ಪ ಮೊಹೆಂಜೊದಾರೋ ಅಂತ ನಾವು ಇತಿಹಾಸ ಪುಸ್ತಕಗಳಲ್ಲಿ ಓದಿದ್ವಿ. ನಾವು 5ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ಓದಿದೆ ನಾನು. ಅವಾಗ ಓದಿದಾಗ ಅಷ್ಟು ಹಿಂದೆ ಎಲ್ಲ ಆದಿಮಾನವರಿದ್ರು, ಹರಪ್ಪ ಮೊಹೆಂಜೊದಾರೋ ಅಲ್ಲಿ ಮೊದಲು ಶುರುವಾಗಿದ್ದು, ಮತ್ತೆ ಯಾರೋ ಆರ್ಯನ್ ಅಂತ ಯಾರೋ ಸೆಂಟ್ರಲ್ ಏಷ್ಯಾದಿಂದ, ಮಧ್ಯ ಏಷ್ಯಾದಿಂದ ಇವ್ರನ್ನ ಬಂದು ಅಲ್ಲಿಂದ ಓಡಿಸಿದ್ರು. ಅಲ್ಲಿಂದ ಇವ್ರು ಬಂದು ದ್ರಾವಿಡರಾಗಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಇವರು ಸ್ವಲ್ಪ ಕಪ್ಪು ಮೈ ಬಣ್ಣದಲ್ಲಿ ಇದ್ದಾರೆ. ಇವರು ಅಲ್ಲಿ ಬಂದವರು ಸ್ವಲ್ಪ ಬಿಳಿ ಮೈ ಬಣ್ಣದವರು, ಅವರು ಅಲ್ಲಿಂದ ವೇದಗಳನ್ನ ಅಲ್ಲಿಂದ ತಂದದ್ದಂತೆ. ಇದೆಲ್ಲ ಸ್ಟೋರಿಗಳು, ಇದೆಲ್ಲ ಆಕ್ಚುಲಿ ಮೈಥಾಲಜಿ. ನಾವೇನು ಚರಿತ್ರೆ ಪುಸ್ತಕಗಳು ಓದಿದ್ದೀವಿ ಇದೆಲ್ಲ ಮೈಥಾಲಜಿ. ಯಾವ್ದು ನಿಜವಾದ ಇನ್ಸಿಡೆನ್ಸ್ ಇದೆ ಅದನ್ನ ನಾವು ಮೈಥಾಲಜಿ ಅಂತ ಅನ್ಕೊಂಡಿದ್ವಿ. ಇವತ್ತು ಯಾವ್ದು ಮೈಥಾಲಜಿನೋ ಅದನ್ನ ನಿಜವಾದ ಇನ್ಸಿಡೆನ್ಸ್ ಅಂತ ನಾವು ಭಾವಿಸಿದ್ವಿ. ನಮ್ಮ ಇದು ನೋಡಿ ಇವತ್ತು ಎಷ್ಟು ದೌರ್ಭಾಗ್ಯ ಸ್ಥಿತಿ ಅಂದ್ರೆ ಸಮಾಜದಲ್ಲಿ, ಶಾಲಾ ಕಾಲೇಜಲ್ಲಿ ಇತಿಹಾಸ ಪುಸ್ತಕಗಳನ್ನ ಓದ್ತಾ ಇರೋದು ನಿಜವಾದ ಸಂಗತಿಯನ್ನು ಮೈಥಾಲಜಿ. ಇವಾಗ ನಾರದ ಮುನಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಭಗವದ್ಗೀತೆ ಕೃಷ್ಣ ನಮ್ಗೆ ಹೇಳಿದ್ದು 5000 ವರ್ಷಗಳ ಹಿಂದೆ ಕೃಷ್ಣ ಹೇಳಿದ್ದು. ಆ ಸಮಯಕ್ಕೆ ಅನುಗುಣವಾಗಿ ಸಂಪೂರ್ಣ ಇದು ಗ್ರಹಗಳ ನಕ್ಷತ್ರಗಳ ವಿವರಣೆ ಇದೆ. ಜ್ಯೋತಿಷ್ ಶಾಸ್ತ್ರ, ಯಾವ ಜ್ಯೋತಿಷ್ಯರಿಗೆ ಹೋದ್ರು ಅವ್ರು ಹೇಳ್ಬೋದು, ಈ ಒಂದು ಅರೇಂಜ್ಮೆಂಟು ಕೃಷ್ಣ ಹುಟ್ಟಿದ್ದು ರೋಹಿಣಿ ನಕ್ಷತ್ರ ಈಗ ಬರ್ತಾ ಇದೆ ಕೃಷ್ಣ, ಇದು ವಿವರಣೆ 5000 ವರ್ಷಗಳ ಹಿಂದೆ ಆಗಿದ್ದು ಅಂತ ಎಕ್ಸಾಕ್ಟ್ ಅವ್ರು ಕೊಡ್ಬೋದು. ಆ ತರ ಒಂದು ಇನ್ಸ್ಟೆನ್ಸ್ ಅಲ್ಲ, ಮಹಾಭಾರತ ಯುದ್ಧ ಆದಾಗ ಹೇಗೆ ಇತ್ತು ಆ ಗ್ರಹಗಳ ರಚನೆ, ಪ್ಲಾನೆಟರಿ ಸಿಸ್ಟಮ್, ಅದ್ರ ವಿವರಣೆ ಇದೆ ಮಹಾಭಾರತದಲ್ಲಿ. ಈ ತರ ಯಾರೋ ಪ್ರಭುಗಳು ಹೇಳ್ತಾ ಇದ್ರು, ನಮ್ಮೆಷ್ಟು 40-50 ಕಡೆ ಮಹಾಭಾರತದಲ್ಲಿ ಈ ತರ ವಿವರಣೆ ಇದೆಯಂತೆ. ಇದು ಕೃಷ್ಣ ಹುಟ್ಟಿದಾಗ ಈ ತರ ಒಂದು ಗ್ರಹ ವ್ಯೂಹ ಪೊಸಿಷನ್ಸ್ ಇತ್ತು, ಇನ್ನು ಮಹಾಭಾರತ ಯುದ್ಧ ಶುರು ಆದಾಗ ಈ ತರ ಇತ್ತು, ಇಲ್ಲ ಅಂದ್ರೆ ಇನ್ನೊಂದು ಈ ತರ 40-50 ಕಡೆ ಈ ತರ ವಿವರಣೆ ಇದೆಯಂತೆ, ಈ ತರ ಗ್ರಹ ವ್ಯೂಹಗಳ ಸಿಚುವೇಶನ್. ಅದರ ಪ್ರಕಾರವಾಗಿ ನಾವು ಲೆಕ್ಕ ಮಾಡಿದ್ರೆ ಎಕ್ಸಾಕ್ಟ್ ಆಗಿದು 5200-300 ಆ ವರ್ಷ ಸಮಯದಲ್ಲಿ ಬಂದದ್ದು. ಸೊ ಅಂದ್ರೆ ಎಷ್ಟು ವೈಜ್ಞಾನಿಕವಾಗಿದೆ ವೇದವ್ಯಾಸರು ಬರೆದದ್ದು. ಸುಮ್ಮನೆ ಏನೋ ಕಾಲ್ಪನಿಕವಾಗಿ ಅವ್ರಿಗೇನೋ ಬಾದರಿಕಾಶ್ರಮದಲ್ಲಿ ಕುತ್ಕೊಂಡು ಅವ್ರಿಗೊಂದು ಐಡಿಯಾ ಬಂತು, ಇನ್ನೊಂದು ಕತೆ ಅವ್ರಿಗೆ ಇದು ಬಂತು, ಅವ್ರೊಂದು ರಚನೆ ಮಾಡಿದ್ದಲ್ಲ. ಎಕ್ಸಾಕ್ಟ್ ಇದು ಆದ ಒಂದು ಇತಿಹಾಸ, ಆದ ಚರಿತ್ರೆಗಳು, ಮಹಾಭಾರತ ಆಗ್ಬೋದು, ಹಿಂದೆ ಪುರಾಣಗಳಾಗ್ಬೋದು. ಆದ್ರೆ ನಮಗೆ ಅವ್ರು ಸುಮ್ಮನೆ ಕನ್ಫ್ಯೂಷನ್ ಯಾಕೆ ಮಾಡೋದು ಅಂತ ಒಂದೊಂದ್ಸಲ ಈ ತರ ತುಂಬಾ ಹಿಂದೆ ಆದದ್ದು ಅಂತ ಪುರಾಣ ಅಂತ ಹೇಳ್ಬಿಡ್ತಾರೆ. ಸೊ ಅಷ್ಟೇ. ಇಲ್ಲಾಂದ್ರೆ ಇದೆಲ್ಲವೂ ನಿಜವಾಗ್ಲೂ ನಡೆದ ಘಟನೆಗಳು. ಮತ್ತೆ ನಾವು ಭಾಗವತನ ಓದಿದಾಗ ಮುಂದೆ 11-12 ಸ್ಕಂದದಲ್ಲಿ ಮುಂದೆ ರಾಜರು ಯಾರು ಬರ್ತಾರೆ ಅಂತ ವೇದವ್ಯಾಸರು 5000 ವರ್ಷಗಳ ಹಿಂದೆ ಬರೆಯುವಾಗ ಬರೆದಿದ್ದಾರೆ. ಈಗ ವೇದವ್ಯಾಸರು ಬರೀತಾ ಇರೋದು ಭಾಗವತ ಯಾರಿಗೆ? ಶುಕಮುನಿಗಳು ಹೇಳಿದ್ರು. ಶುಕಮುನಿಗಳು ಪರೀಕ್ಷಿತ್ ಮಹಾರಾಜ್ ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ಮಹಾರಾಜರ ನಂತರ ತನ್ನ ಮಗನಾದ ಜನಮೇಜಯ ಆಳ್ವಿಕೆ ನಡೆಸ್ತಾರೆ. ಜನಮೇಜಯನ ಮಕ್ಕಳು ಯಾರು, ಅವರ ಹೆಸರಿದೆ. ಮತ್ತೆ ಅವರ ಮಕ್ಕಳ ಹೆಸರೇನು ಅಂತ ಒಂದು 15-20 ಪೀಳಿಗೆಗಳು ಹೆಸರು ವೇದವ್ಯಾಸರು ಭಾಗವತದಲ್ಲಿ ಬರೀತಾ ಇದ್ದಾರೆ. 12ನೇ ಸ್ಕಂದದಲ್ಲಿ ನೀವು ಓದ್ಬೋದು. ನೀವು ಮುಂದೆ ಯಾರು ಅರಸರು ಬರ್ತಾರೆ, ಮುಂದೆ ಯಾರು ಬರ್ತಾರೆ, ಕಲಿಯುಗದಲ್ಲಿ ಪ್ರಾರಂಭದಲ್ಲಿ ಯಾರ್ಯಾರು ಬರ್ತಾರೆ ಅಂತ. ಆಮೇಲೆ ಕೊನೆಗೆ ನಾವು ಕೇಳೋದು ಇದು ಚಂದ್ರಗುಪ್ತ ಮೌರ್ಯ, ಚಾಣಕ್ಯ, ಅದ್ರ ಬಗ್ಗೆ ನಂದ ಅಂತ ಇರೋ ಒಂದು ಇತಿಹಾಸ ಕೇಳ್ತೇವೆ ನಾವು ಒಂದು. ಸೊ ಅವ್ರ ಬಗ್ಗೆ ಕೂಡ ಹೇಳ್ತಾರೆ, ಈ ತರ ಒಬ್ಬ ಬ್ರಾಹ್ಮಣನು, ಒಬ್ಬ ಚತುರ ವ್ಯಕ್ತಿ ಬರ್ತಾನೆ ಅಂತ ಒಂದು ಸೂಚನೆ ಇದೆ ಅಲ್ಲಿ ಆ ಭಾಗವತದಲ್ಲಿ. ಮತ್ತೆ ನಂತರ ಬೌದ್ಧಾವತಾರ ಬರುತ್ತೆ ಅಂತ ಇದೆ. ವೇದವ್ಯಾಸರು 5000 ವರ್ಷಗಳು ಬರೆಯುವಾಗ ಕಲಿಯುಗ ಪ್ರಾರಂಭದಲ್ಲಿ ಏನೇನಾಗುತ್ತೆ ಅಂತ ಈ ತರ ಹೇಳ್ತಾ ಇದ್ದಾರೆ. ಸೊ ಆಕ್ಚುಲಿ ಆ ತರ ನೋಡಿದ್ರೆ ಒಂದು ಪಾಯಿಂಟ್ ಹೇಳ್ತಾರೆ, ಬುದ್ಧ ಬಂದದ್ದು ನಾವು ಇವತ್ತು ಇತಿಹಾಸದಲ್ಲಿ ಕೇಳೋದು 2600 ವರ್ಷಗಳ ಹಿಂದೆ ಅಂತ ಇವರ ಆಧುನಿಕ ಚರಿತ್ರೆಗಾರ ಪ್ರಕಾರ. ಆದ್ರೆ ಇದು ವೇದವ್ಯಾಸರು ಭಾಗವತದಲ್ಲಿ ಆದ್ರೆ ಇನ್ ಸ್ವಲ್ಪ ಹಿಂದೆ ಲೆಕ್ಕಾಚಾರ ಕೊಡ್ತಾರೆ.
ಹೇಳ್ತಾರೆ ಅಲ್ಲೊಂದು ಇನ್ನೂ ಒಂದು 1000 ವರ್ಷ ಹಿಂದೆ ಬರುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ಇವರು ಅವರ ಚರಿತ್ರೆಯಲ್ಲಿ ಅವರನ್ನು ಬದಲು ಮಾಡೋದಕ್ಕೆ ನಮ್ಮ ಯಾರು ಮೊದಲ ಭಾರತೀಯ ಚರಿತ್ರೆಗಾರರು ಬರೆದ್ರು ಅವ್ರನ್ನ ಇಂಡಾಲಜಿಸ್ಟ್ ಅಂತ ಹೇಳ್ತಾರೆ. ಇಂಡಾಲಜಿ ಅಂದ್ರೆ ಸ್ಟಡಿ ಆಫ್ ಇಂಡಿಯನ್ ಕಲ್ಚರ್ ಅಂತ. ಸೊ ಇವರು ಚರಿತ್ರೆ ಬರೆಯುವಾಗ ಅವ್ರಿಗೆ ಅನುಗುಣವಾಗಿ ಈ ತರ ಸೃಷ್ಟಿ ಮಾಡಿ ಹರಪ್ಪ ಮೊಹೆಂಜೊದಾರೋ ಅಂತ ಒಂದು ಇದನ್ನ ಸೃಷ್ಟಿ ಮಾಡೋದು. ಆಕ್ಚುಲಿ ಆ ಸರಸ್ವತಿ ನದಿಯಲ್ಲಿ ಎಲ್ಲ ಕಡೆ ಕೂಡ ಇದು ಸಿಕ್ಕಿದೆ ಅವ್ರಿಗೆ. ಈಗ ಫಸ್ಟ್ ಅವ್ರು ಹೇಳಿದ್ದು ಹರಪ್ಪದಲ್ಲೇ ಒಂದು ನಾಗರಿಕತೆ ಇತ್ತು, ಮೊಹೆಂಜೊದಾರೋದಲ್ಲಿ ನಾಗರಿಕತೆ ಇತ್ತು. ಇಲ್ಲ, ಸರಸ್ವತಿ ನದಿ ಪೂರ ಎಲ್ಲ ಕಡೆನೂ ಅದೇ ತರ ನಾಗರಿಕತೆ ಕಾಣಿಸಿದೆ. ಸೊ ಇದು ಎರಡು ನಗರಗಳಲ್ಲಿ ಬಂದು ಇದರ ಬೆಳವಣಿಗೆ ಆಗದ್ದು ಅಂತ. ಇದು ಒಂದು ಯಾರೋ ಅದು ಮ್ಯಾಕ್ಸ್ ಮುಲ್ಲರ್ ಅಂತ ಅವ ಜರ್ಮನ್ ಇದಂತೆ ಯಾರು ಸ್ಕಾಲರ್, ಅವ ಸ್ವಲ್ಪ ಸಂಸ್ಕೃತ ಕಲ್ತ್ಬಿಟ್ಟು ಬ್ರಿಟಿಷ್ ಸರ್ಕಾರ ಅವನಿಗೆ ಸ್ವಲ್ಪ ಹಣ ಕೊಟ್ಟು ಅವನ್ನ ನೀನು ಇಷ್ಟ ಬಂದಂತೆ ಇದನ್ನು ವೈದಿಕ ಇದನ್ನು ಒಂದು ಕಲ್ಪನೆಯ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಅವನಿಗೆ ಹಣ ಕೊಟ್ಟು ಅವನ ಹತ್ರ ಇದೆಲ್ಲ ಬರ್ಸಿದ್ದು. ಫಸ್ಟ್ ವೇದಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದು ಮ್ಯಾಕ್ಸ್ ಮುಲ್ಲರ್ ಅಂತ ಅವ ವ್ಯಕ್ತಿ. ಹೇಳ್ತಾರೆ ಅವನು ಟ್ರಾನ್ಸ್ಲೇಟ್ ಮಾಡುವಾಗ ಒಂದು ಕೈಯಲ್ಲಿ ಅವನಿಗೆ ಬಿಸ್ಕಿ ಬಾಟ್ಲ್ ಅಂತೆ, ಇನ್ನೊಂದು ಕೈಯಲ್ಲಿ ಸಿಗರೇಟ್ ಅಂತೆ. ಸೊ ಇವನು ಸಂಸ್ಕೃತ ಪಂಡಿತ ಮ್ಯಾಕ್ಸ್ ಮುಲ್ಲರ್. ಈ ವೇದಗಳನ್ನ ಅವನು ಅನುವಾದ ಮಾಡ್ತಾ ನಮಗೆ ಈ ಚರಿತ್ರೆ ಇದು ಆದದ್ದು ಹರಪ್ಪ ಮೊಹೆಂಜೊದಾರೋ ಯಾವುದೋ ಒಂದು ಆಯ್ತು. ಅಲ್ಲಿ ಆರ್ಯನವರು ಬಂದು, ಆರ್ಯ ಅನ್ನೋದು ಭಗವದ್ಗೀತೆ ಕೃಷ್ಣ ಹೇಳೋದು, ಆರ್ಯ ಅಂದ್ರೆ ಯಾರು ಒಂದು ನಾಗರಿಕತೆಯನ್ನು ಅನುಸರಿಸ್ತಾರೆ, ವರ್ಣಾಶ್ರಮ ಧರ್ಮವನ್ನು ಆಧರಿಸ್ತಾರೆ, ಅವರು ಆರ್ಯರು ಅಂದ್ರೆ ಅವರೊಂದು ಪ್ರತ್ಯೇಕ ಜನಾಂಗ, ಕುಟುಂಬ, ರೇಸ್ ಅಂತಲ್ಲ, ಆರ್ಯನ್ ರೇಸ್ ಅಂತ ಅಲ್ಲ. ಹಾಗೆ ರೀತಿ ನಾವು ಕೇಳೋ ಹಿಟ್ಲರ್ ಕೂಡ ನಾನು ಕೂಡ ಆರ್ಯನ್ ರೇಸಿಗೆ ಸೇರಿದ್ದು ಅಂತ ಅವನು ಅಲ್ಲಿ ಇದು ಮಾಡಿದ್ದು ಅವ್ರಿಗೆ. ಹಾಗಂತಲ್ಲ. ಆರ್ಯ ಅಂದ್ರೆ ಯಾವ ವ್ಯಕ್ತಿ ಒಂದು ನಾಗರಿಕತೆ ಇರ್ತಾರೆ, ಯಾವ ವ್ಯಕ್ತಿ ಒಂದು ದೈವ ಪರಿಕಲ್ಪನೆ ಇರ್ತಾರೆ, ಯಾವ ವ್ಯಕ್ತಿ ಧರ್ಮದ ಅನುಷ್ಠಾನ ಮಾಡ್ತಾರೆ, ವೇದಗಳಲ್ಲಿ ಹೇಳಿದ್ದು ವರ್ಣಾಶ್ರಮದ ಪಾಲನೆ ಮಾಡ್ತಾರೆ, ಅವರು ಆರ್ಯರು. ಕೃಷ್ಣ ಹೇಳೋದು ಅರ್ಜುನನಿಗೆ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ, ನೀನು ಹೀಗೆ ಮಾಡ್ತಾ ಇದೆಯಲ್ಲ ಇದು ಅನಾರ್ಯ ಮಾಡುವ ಕೆಲಸ, ಇದು ಆರ್ಯನಲ್ಲ. ಆರ್ಯನಂದ್ರೆ ಅವನಿಗೆ ಜೀವನದ ತತ್ವಗಳು ಗೊತ್ತು, ಧರ್ಮ ಅಂದ್ರೆ ಏನೋ ಗೊತ್ತು, ಆದ್ರೆ ನೀನ್ ಮಾತಾಡ್ತಾ ಇರೋದು ಅನಾರ್ಯನಾಗಿ ನೀವು ಅಂತ. ಸೊ ಆರ್ಯ ಅನಾರ್ಯ ಅನ್ನೋದು ನಮ್ಮ ನಡವಳಿಕೆಯಿಂದ, ನಮ್ಮ ಕ್ರಿಯೆಗಳಿಂದ. ಸೊ ಇವರು ಮ್ಯಾಕ್ಸ್ ಮುಲ್ಲರ್ ಅನ್ನೋರು ಅವ್ರಿಗೆ ಗೋಚರ ಆಗೋದಿಲ್ಲ. ಅವ್ರ ಉದ್ದೇಶ ಏನು, ನನಗೆ ಬ್ರಿಟಿಷ್ ಸರ್ಕಾರ ಹಣ ಕೊಟ್ಟಿದ್ದಾರೆ, ನನಗೆ ಅವ್ರು ಆಮೇಲೆ ಹೋಗಿ ಸೆಟ್ಲ್ ಆಗಿದ್ದಂತೆ ಜರ್ಮನ್, ಒಳ್ಳೆಯ ನಿಜ. ಎನಿವೆ, ಸೊ ಹೀಗೆ ಅವರು ಇದು ನಮಗೆ ಅವ್ರು ಕೊಟ್ಟ ಇದು ಸೃಷ್ಟಿ ಮಾಡಿದ್ದು ಇದರ ಮೂಲವಾಗಿ ಈ ತರ ಸೃಷ್ಟಿ ಆಯ್ತು, ಈ ತರ ಚರಿತ್ರೆ ಅಂತ ಬರೆದದ್ದು. ಇಲ್ಲ ಅಂದ್ರೆ ಈ ಚರಿತ್ರೆ ಇದೆಲ್ಲ ನಿಜವಾದ ಘಟನೆಗಳು, ಮಹಾಭಾರತವಾದದ್ದು. ಮತ್ತೆ ಆಕ್ಚುಲಿ ನಾನು ಇದು ಕೇಳಿದ್ ಫಸ್ಟ್ ನಾನು ಕೃಷ್ಣ ಪ್ರಜ್ಞೆಗೆ ಬಂದಾಗ ನನಗೆ ಈ ತರ ಎಲ್ಲ ಡೌಟ್ಸು, ಯಾಕಂದ್ರೆ ಇತಿಹಾಸನೇ ನಂಗೆ ಸ್ವಲ್ಪ ತುಂಬಾ ಇಷ್ಟ ಆಗ್ತಾ ಇತ್ತು. ತುಂಬಾ ನನಗೆ ಆ ವರ್ಷದಲ್ಲಿ ಇದಾಯ್ತು, ಆ ರಾಜರಿದ್ರು, ಆ ರಾಜರ ವಂಶದ ಫೌಂಡರ್ ಇವರು, ಗುಪ್ತಾ ಡೈನೆಸ್ಟಿ, ಯಾರು ಶ್ರೀಗುಪ್ತ, ತನ್ನ ಮಗ ನೆಕ್ಸ್ಟ್, ಆ ತರ ನಂಗೆ ಅದೆಲ್ಲ ಅಂತ ತುಂಬಾ ಆಸಕ್ತಿ. ಅದೆಲ್ಲ ಕೇಳಿದ್ಮೇಲೆ ಏನಪ್ಪಾ ಇದು, ಇಲ್ಲಿ ನೋಡಿದ್ರೆ ಇವ್ರು ಕೃಷ್ಣ ಹೇಳ್ತಾರೆ, ರಾಮ ಹೇಳ್ತಾರೆ, ರಾಮಾಯಣ, ಇದಕ್ಕೆ ಯಾವಾಗ ಸಮಯದಲ್ಲಿ ಆಗಿದ್ದದ್ದು, ಇದು ನಂಬೋದು ಹಿಂಗೆ ಇದನ್ನ ಅಂತ ನಂಗೆ ಆಗಿತ್ತು. ಅವಾಗ ಒಂದ್ಸಲ ಯಾವ್ದೋ ನನ್ನ ಟೈಮಲ್ಲಿ ಏನೋ ಯಾರೋ ಒಬ್ರು ನಮ್ಮ ಇಸ್ಕಾನ್ ಅವರಲ್ಲ ಅವ್ರು ಆಕ್ಚುಲಿ, ಆದ್ರೆ ಯಾರೋ ಅಮೆರಿಕನ್ನು, ಆ ವ್ಯಕ್ತಿ ಬರ್ದದ್ದು ಈ ತರ ಇಂಡಾಲಜಿ ಅನ್ನೋದು ಇದು, ಈ ತರ ನೀವು ಯಾಕೆ ಈ ಭಾರತದಲ್ಲಿ ಈ ತರ ಇತಿಹಾಸವನ್ನು ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ಒಂದು ಪೇಪರ್ ನ್ಯೂಸ್ ಪೇಪರ್ ಬಂತು. ಸಮಯಕ್ಕೆ ನಂಗೆ ಕಟಿಂಗೇ ಇತ್ತು, ಪೇಪರ್ ಕಟಿಂಗ್ ಆ ಸಮಯದಲ್ಲಿ. ಸೊ ಆ ವ್ಯಕ್ತಿ ಹೇಳೋದು, ಇದು ಯಾಕೆ ಈ ತರ ಮೂಢನಂಬಿಕೆ ನೀವು ನಂಬ್ತೀರಾ ಅಂತ ಅವ್ರ ಆರ್ಟಿಕಲ್ ಬರ್ದಿದ್ದು. ಶಾಕ್ ಆಯ್ತು, ಇದೇನಪ್ಪ ಇದು, ಅಮೆರಿಕನ್ ಯಾರು ಹೇಳ್ತಾ ಇದ್ದಾರೆ, ಅವರು ಎಲ್ಲವರು ಎವಿಡೆನ್ಸ್ ಕೊಟ್ಟರು, ಸಾಕ್ಷಿಗಳು ಕೊಟ್ಟಿದ್ರು ಅದ್ರಲ್ಲಿ, ಇದರದು ಈ ಮ್ಯಾಕ್ಸ್ ಮುಲ್ಲರ್ ಈ ತರ ಮಾಡಿದ್ದು ಅಂತ. ಅದು ಪೇಪರಲ್ಲಿ ಬಂದಿದ್ದಾಗ ಹಿಂದೂನೋ ಯಾವುದೋ. ಎನಿವೆ, ಈಗ ಕೂಡ ಈಗೆಲ್ಲ ತುಂಬಾ ಅದ್ರ ಬಗ್ಗೆ ಇದಿದೆ. ಈಗ ಸೊ ನಮ್ಮ ಆಚಾರ್ಯ ಪ್ರಭುಪಾದರು ನಮಗೆ ಕರೆಕ್ಟ್ ಆಗಿ ಹೇಳ್ತಾರೆ, ಅವರಿಂದ ನಾವು ಕೇಳಿದ್ರೆ ಎಲ್ಲ ಸ್ಪಷ್ಟ ಆಗುತ್ತೆ ನಮಗೆ. ಅದೇ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಯಾರಾದ್ರೂ ಸ್ವಲ್ಪ ಹೊರಗಿನ ಇತಿಹಾಸಗಾರರು, ಚರಿತ್ರಗಾರರು ಇವರೆಲ್ಲ ಇವಾಗ ಕಂಡುಹಿಡಿತಾ ಇದ್ದಾರೆ, ಈ ದ್ವಾರಕೆಯಲ್ಲೂ ಕೂಡ ಕೆಳಗೆ ದ್ವಾರಕೆ ಪುರಿ ಇದೆ ಅಂತ. ಹಿಂದೆ ದ್ವಾರಕೆ ಅನ್ನೋದು ಇರ್ಲಿಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ. ದ್ವಾರಕೆ ಅಂತ ಕೇಳ್ತೀವಿ, ಎಲ್ಲಿ ದ್ವಾರಕೆ, ಎಲ್ಲಿ ಅದು ಅಷ್ಟೆಷ್ಟು 16,000 ಇದು ಅರಮನೆಗಳು ಕಟ್ಟದ ಕೃಷ್ಣ, ಅದೆಲ್ಲ ಹೇಳ್ತಾರೆ, ಎಲ್ಲ ಕೆಳಕ್ ಇದೆ ಅಂತ. ಸೊ ಇದೆಲ್ಲ ಜಾಗಗಳು ಇದೆ. ಇದೆಲ್ಲ ಹಸ್ತಿನಾಪುರ ಅಂದ್ರೆ ಇದು ನೀವು ನವದೆಹಲಿ, ಇಂದ್ರಪ್ರಸ್ಥ. ಮಥುರಾ ವೃಂದಾವನ ಈಗಲೂ ಕೂಡ ಇದೆ. ನಮ್ಮ ಮಥುರಾ ವೃಂದಾವನ ನೋಡ್ಬೋದು, ಎಲ್ಲ ಕೃಷ್ಣ ಲೀಲೆಗಳು, ಕೃಷ್ಣ ಸ್ಥಳಗಳು. ಸೊ ಇದೆಲ್ಲವೂ ಕೂಡ ನಿಜವಾದ ಸ್ಥಳಗಳು, ಇದೆಲ್ಲ ನಿಜವಾದ ನಡೆದ ಘಟನೆಗಳು. ಇದೆಲ್ಲ ಒಂದು ಕಲ್ಪನೆ ಅಲ್ಲ, ಇದೆಲ್ಲ ಒಂದು ಏನ್ ಹೇಳೋದು, ಮೈಥಾಲಜಿ, ಕಟ್ಟುಕತೆ ಅಲ್ಲ ಇದು. ನಾವು ಅದು ಮೈಥಾಲಜಿ ಪದವನ್ನು ಉಪಯೋಗಿಸ್ತೇಬಾರ್ದು. ಅದೇ ರೀತಿಯಲ್ಲಿ ಭಗವಂತನು ಕೂಡ ನಾವು ಯಾವಾಗ್ಲೂ ಇಂಗ್ಲಿಷ್ನಲ್ಲಿ ಐಡಲ್ ಅಂತ ಹೇಳ್ತಾರೆ, ಐಡಾಲ್ ಅಂತ ಹೇಳ್ಬಾರ್ದು. ಐಡಾಲ್ ಅಂದ್ರೆ ಅದು ಮಿಥ್ಯ ಕಲ್ಪನೆ ಅಂತ ಅರ್ಥ. ನಾವೇನ್ ಹೇಳ್ಬೇಕು ಅಂದ್ರೆ ಡೈಟಿ, DEITY. ಡೈಟಿ ಅಂದ್ರೆ ಭಗವಂತನು ಅರ್ಚಾ ಮೂರ್ತಿ, ನಮಗೆ ನಮ್ಮ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಭಗವಂತನು ತನ್ನ ಅಪಾರ ಕರುಣೆಯಿಂದ ಅವನು ಅವತರಿಸಿದ ರೂಪ, ಅರ್ಚಾ ಅವತಾರ ಅಂತ ಹೇಳ್ತೇವೆ. ಸೊ ಅದನ್ನ ಇಂಗ್ಲಿಷ್ ನಲ್ಲಿ ಡೈಟಿ ಅಂತ ಹೇಳ್ತೇವೆ, ಐಡಾಲ್ ಅಂತ ಹೇಳ್ಬಾರ್ದು.
ಐಡಾಲ್ ವರ್ಷಿಪ್, ಐಡಾಲ್ ಪೂಜೆ ಮಾಡು. ಐಡಾಲ್ ಅಂದ್ರೆ ಸಂಸ್ಕೃತ ಮೂಲ ಇಂಗ್ಲಿಷ್ ಅರ್ಥ ಏನಂದ್ರೆ ಅದೊಂದು ಕಾಲ್ಪನಿಕ ಒಂದು ಸೂಚನೆ ಅಂತ ಅಷ್ಟೇ. ಇದು ಕೃಷ್ಣ ಮೂರ್ತಿ ಐಡಾಲ್ ಅಲ್ಲ, ಅದು ಡೈಟಿ ಅಂತ. ಸೊ ಅದು ಅರ್ಚ ಅವತಾರ, ಭಗವಂತನೇ ಅವತರಿಸಿ ನಮ್ಮ ಪೂಜೆಯನ್ನ, ನಮ್ಮ ಸೇವೆಯನ್ನ ಸ್ವೀಕರಿಸಿ ಬಂದ ಇದು. ಸೊ ಅದು ಕೇಳ್ತಾರಲ್ಲ, ಹೇಗೆ ಒಂದು ಪೋಸ್ಟ್ ಆಫೀಸ್ ಬಾಕ್ಸ್ ಇದೆ, ಆ ಪೋಸ್ಟ್ ಆಫೀಸ್ ಬಾಕ್ಸ್ ಅಲ್ಲಿ ನೀವು ಹೋಗಿ ನಿಮ್ಮ ಪತ್ರ ಹಾಕಿದ್ರೆ ಅದು ಡೆಸ್ಟಿನೇಷನ್ಗೆ ಹೋಗುತ್ತೆ. ಯಾವುದೋ ಒಂದು ಕೆಂಪು ಡಬ್ಬ ಇದೆ ಬೀದಿಯಲ್ಲಿ ಅಂತೇಳಿ ಅದಕ್ಕೆ ನೀವು ಹೋಗಿ ಪೋಸ್ಟ್ ಹಾಕಿದ್ರೆ ಹೋಗುತ್ತೆ? ಅದು ಹೋಗೋದಿಲ್ಲ. ಆ ಕೆಂಪು ಡಬ್ಬಗೂ ಆ ಪೋಸ್ಟ್ ಆಫೀಸ್ ಅಂದ್ರೆ ಸರ್ಕಾರದಿಂದ ಅದು ನಿಯಮಿತವಾದ ಪೋಸ್ಟ್ ಬಾಕ್ಸ್ಗೂ ವ್ಯತ್ಯಾಸ ಇದೆ. ಹಾಗೆ ಐಡಾಲ್ ಅಂದ್ರೆ ಒಂದು ಸ್ಟ್ಯಾಚ್ಯೂ ಇವ್ರು ಮಾಡ್ತಾರಲ್ಲ, ಇವರು ಗಾಂಧಿ ಜಯಂತಿಗೆ ಅಂತ ಒಂದು ಗಾಂಧಿನ ಒಂದು ಇದು ಮಾಡಿಬಿಡ್ತಾರೆ. ಸೊ ವರ್ಷವಿಡೀ ಹೇಳ್ತಾರೆ ಅದ್ರ ಮೇಲೆ ಕಾಗೆ ಎಲ್ಲ ಏನೇನಿದೆ ಎಲ್ಲ ಮಲಮೂತ್ರ ವಿಸರ್ಜನೆ ಮಾಡುತ್ತಂತೆ ಆ ಐಡಲ್. ಮತ್ತೆ ಅವರ ಜನ್ಮದಿನ ಅನ್ನೋ ದಿನನೂ ಒಂದು ದಿವಸ ಎಲ್ಲರೂ ಸ್ಮರಿಸಲಿಕ್ಕೆ ಎಲ್ಲ ನಾಯಕರು ಬರ್ತಾರೆ. ಆ ದಿವಸ ಮುನ್ಸಿಪಾಲಿಟಿಯಿಂದ ಒಬ್ಬ ಯಾರು ಕ್ಲೀನ್ ಮಾಡ್ತಾರೆ, ಪೊರಕೆ ತರ್ತಾರಂತೆ. ಪೊರಕೆ ತಂದು ಅವನ ಗಾಂಧಿಯವರ ಸ್ಟ್ಯಾಚ್ಯೂ ಮೇಲೆ ಕ್ಲೀನ್ ಮಾಡ್ತಾರಂತೆ ಯಾರು ಬೆಳಿಗ್ಗೆ. ಆಮೇಲೆ ಅದಾದ್ಮೇಲೆ ಎಲ್ಲರೂ ಬಂದು ಒಂದು ಒಳ್ಳೆ ಹಾರ ತಂದು ಸುಗಂಧ ಇದಿರೋ ಒಂದು ಪರಿಮಳ ಇರೋದು ಹಾರನ್ನು ಆದ್ಮೇಲೆ ಹಾಕ್ತಾರೆ, ಅವ್ರಿಗೆ ಸಲಾಮ ಹಾಕ್ತಾರೆ, ಅವ್ರನ್ನ ಸ್ಮರಿಸ್ತಾರೆ. ಇದನ್ನ ನಾವು ಹೇಳೋದು ಐಡಾಲ್ ವರ್ಷಿಪ್ ಅಂತ. ಸೊ ಭಗವಂತನು ಈ ತರ ಮಾಡೋದಲ್ಲ, ಅವನ ಪೂಜಾರ್ಹನು, ಅವನ ದೇವಾಲಯದಲ್ಲಿ ನಾವು ಅಷ್ಟು ಗೌರವದಿಂದ ಪ್ರತಿನಿತ್ಯ ಅವನಿಗೆ ನಾವು ಸೇವೆ ಮಾಡ್ಬೇಕು. ಪ್ರತಿನಿತ್ಯ ಅವನ ಅತಿಥಿಯಾಗಿ ಬಂದಿದ್ದಾನೆ, ಅವನಿಗೆ ಶೃಂಗಾರ ಮಾಡ್ತೇವೆ, ಅವನಿಗೆ ಸ್ನಾನ ಮಾಡಿಸ್ತೇವೆ, ಅವನಿಗೆ ರುಚಿಕರವಾದ ಆಹಾರವನ್ನು ಕೊಡ್ತೇವೆ, ಮತ್ತೆ ಎಲ್ಲ ದೇವಾಲಯದಲ್ಲಿ ಅವನನ್ನು ಗೌರವದಿಂದ ಅವನ ಸೇವೆ ನಡೆಸ್ತೇವೆ. ಅದು ಡೈಟಿ ವರ್ಷಿಪ್. ಸೊ ಡೈಟಿ ವರ್ಷಿಪ್ ಒಂದು, ಐಡಾಲ್ ವರ್ಷಿಪ್ ಒಂದು ಬೇರೆ ಅದೇ. ಸೊ ಈ ಮೈಥಾಲಜಿ ಒಂದು, ಹಿಸ್ಟ್ರಿ ಅನ್ನೋದೊಂದು, ಇದೆಲ್ಲ ಇವತ್ತು ಆಕ್ಚುಲಿ ಎಷ್ಟೋ ವಿವರಣೆಗಳಿಗೆ ನಾವು ನೋಡೋದು ಮೈಥಾಲಜಿ. ಇದಕ್ಕೆ ಇದು ಇಲ್ಲ. ಪ್ರಭುಪಾದ ಇನ್ನೊಂದು ಕಡೆ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೀವೆಲ್ಲ ನಿಮ್ದು ಮೈಥಾಲಜಿ ನಿಮ್ದು ನಾವು ಒಪ್ಪೋದಿಲ್ಲ, ನಾವು ನಿಮ್ಮ ಇತಿಹಾಸ ಎಲ್ಲ ಯಾರು ನಂಬ್ತಾರೆ? ನೀವೇನೇನೋ ಹೇಳ್ತೀರಾ, ಹಿಂದೆ ಹೀಗಿತ್ತು ನಾಗರಿಕತೆ, ಆಗಿತ್ತು ನಾಗರಿಕತೆ, ಈ ತರ ಅಂತೆಲ್ಲ ಹೇಳ್ತೀರಾ, ನಾವು ನಂಬೋದಿಲ್ಲ ಅಂತ ಇವತ್ತು ಹೇಳ್ತಾರಂತೆ, ಮೈಥಾಲಜಿ ಅಂತ ಹೇಳ್ತಾರೆ. ಸೊ ಪ್ರಭುಪಾದ ಹೇಳ್ತಾರೆ, ನಿಮ್ಮದು ನಾನು ಹೇಳ್ತೀನಿ, ನಿಮ್ದು ಇಮ್ಯಾಜಿನಾಲಜಿ ಅಂತ ಹೇಳಿ. ಓಕೆ, ನಮ್ಮ ಮೈಥಾಲಜಿ ಅಂತ ಆಯ್ತು, ನಾನು ಒಪ್ಕೊಳ್ತೇನೆ. ಅಟ್ಲೀಸ್ಟ್ ನಮ್ದು ಪುಸ್ತಕಗಳಿದೆ, ನೀವೇನ್ ಹೇಳಿದ್ರು ಕೂಡ ಅದು ಮೈಥಾಲಜಿ ಅಂತ ನೀವೇನ್ ಹೇಳ್ತೀರೋ ಅದಕ್ಕೆ ಆಧಾರಿತವಾಗಿ ಗ್ರಂಥಗಳಿದೆ. ನಮಗೆ ಈ ಭಾಗವತ ಪುರಾಣ ಇದೆ, ಇದು 18,000 ಶ್ಲೋಕ ರಚಿತ ಪುಸ್ತಕ ಇದೆ, ಭಗವದ್ಗೀತೆ ಇದೆ, ಪುರಾಣಗಳು, ವೇದಗಳಿದೆ. ಓಕೆ, ನೀವು ಆ ಪುಸ್ತಕಗಳಲ್ಲಿ ಮೈಥಾಲಜಿ ಅಂತ ಹೇಳ್ತೀರಾ, ಓಕೆ. ಆದ್ರೆ ನಮ್ಗೊಂದು ಆಧಾರವಾದಂತ ಒಂದೇ ಒಂದು ಪುಸ್ತಕ ಇದೆ ನಮಗೆ. ನಿಮ್ದು ಯಾವ ಆಧಾರನೇ ಇಲ್ಲ ಅಲ್ಲ. ಯಾಕೆಂದ್ರೆ ಒಬ್ಬ ವಿಜ್ಞಾನಿ ಹೇಳ್ತಾರೆ ಈ ರೀತಿಯ ಆಗಿ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ, ಇನ್ನೊಂದು ವಿಜ್ಞಾನಿಗೂ ಕೇಳಿದ್ರೆ ಇಲ್ಲ ಇಲ್ಲ ಇದು ಆ ರೀತಿಯಲ್ಲ ಆದದ್ದು, ಅದು ಈ ರೀತಿ ಆದದ್ದು ಅಂತ. ಇನ್ನೊಂದು ವಿಜ್ಞಾನಿಗಳು ಅವನು ಇನ್ನೊಂದು ಹೇಳ್ತಾರೆ. ಸೊ 1000 ವಿಜ್ಞಾನಿಗಳು 1000 ರೀತಿಯ ಪುಸ್ತಕಗಳು ಬರೀತಾರೆ, 1000 ರೀತಿಯ ಸಿದ್ಧಾಂತಗಳನ್ನು ಹೊರಡಿಸ್ತಾರೆ. ಅವರಲ್ಲಿ ಯಾವ ಒಂದು ಇದಿಲ್ಲ. ನಮ್ಮಲ್ಲಿ ನಮ್ಮ ಗುರುಶ್ಯ ಪರಂಪರೆಗಳಲ್ಲಿ ಇವಾಗ ಯಾವ 4 ಪರಂಪರೆಗಳಿದೆ, ನೀವು ಅಲ್ಲಿ ಎಲ್ಲರೂ ಕೂಡ ಈ ಭಗವದ್ಗೀತೆಯನ್ನು ಒಪ್ತಾರೆ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಎಲ್ಲರೂ ಕೂಡ ಒಪ್ತಾರೆ. ಓ, ಈ ಪುಸ್ತಕಗಳಿದು ದೃಢವಾದದ್ದು, ಇದು ವೇದವಾಕ್ಯನ, ಇದು ವೇದಜ್ಞಾನನ. ಯಾಕಂದ್ರೆ ವೇದಕ್ಕೆ ಅಷ್ಟೊಂದು ಬೆಲೆ ಇದೆ, ಅದೊಂದು ಸ್ಟ್ಯಾಂಡರ್ಡ್ ಪುಸ್ತಕ ಅಂತ ಒಪ್ತಾರೆ, ವೇದಾಂತ ಅಂತ ಒಪ್ತಾರೆ. ಈ ವಿಜ್ಞಾನಿಗಳಲ್ಲಿ ಅವರದಲ್ಲೇ ಯಾವುದು ಸಮ್ಮತ ಇಲ್ಲ, ಒಬ್ಬೊಬ್ಬರು ಒಂದೊಂದು ಸಿದ್ಧಾಂತ, ಅವರವರಲ್ಲೇ ಒಂದು ಇದಿಲ್ಲ. ಪ್ರಭುಪಾದ ಹೇಳ್ತಾರೆ, ನಿಮಗೆ ಏನು ಆಧಾರವೇ ಇಲ್ಲ ಅಲ್ಲ. ಸೊ ನಿಮ್ದು ಇಮ್ಯಾಜಿನಾಲಜಿ ಅಂತ ಪ್ರಭುಪಾದ, ಇಮ್ಯಾಜಿನಾಲಜಿ. ಸೊ ಈಗ ಇದು ನಮಗೆ ನಾರದ ಮುನಿಗಳು ಹೇಳ್ತಾ ಇರೋದು ಹಿಂದಿನ ಅವರ ಜನ್ಮ, ಹಿಂದಿನ ಜನ್ಮದ ನಾನು ಏನಾಗಿದ್ದೆ ಅಂದ್ರೆ ನಾನು ದಾಸಿ ಮಗನಾಗಿ ಹುಟ್ಟಿದ್ದೆ. ಸೊ ಇನ್ಫ್ಯಾಕ್ಟ್ ಇನ್ನೊಂದು ಕಡೆ ನಾರದ ಮುನಿಗಳು ಯಾಕೆ ದಾಸಿ ಮಗನಾದ ಅಂತ ಕೂಡ ಅದು ನಮಗೆ ಭಾಗವತದಲ್ಲಿ ಬರುತ್ತೆ. 7ನೇ ಸ್ಕಂದದಲ್ಲಿ ಅದು ಹೇಳ್ತಾರೆ. ಅವರೊಬ್ಬ ಗಂಧರ್ವನಾಗಿದ್ದಾರಂತೆ ಅದರ ಹಿಂದೆ ಜನ್ಮದಲ್ಲಿ. ದಾಸಿ ಪುತ್ರ ಈಗ ಅಂದ್ರೆ ಪ್ರೀವಿಯಸ್ ಜನ್ಮ, ಅದರ ಹಿಂದೆ ಜನ್ಮ. ಯಾಕೆ ದಾಸಿ ಪುತ್ರನಾದ, ಯಾಕೆ ಒಂದು ಶಿಕ್ಷೆ ಅವ್ರಿಗೆ ಆ ರೀತಿ ಅಂತ ಹೇಳಿದ್ರೆ, ಅದ್ರ ಹಿಂದೆ ಅವರು ಗಂಧರ್ವನಾಗಿ ಅವರು ಹೇಳ್ತಾರೆ. ಗಂಧರ್ವನಾಗಿದ್ದಾಗ ದೇವತಾ ಲೋಕಗಳಲ್ಲಿ ಒಂದು ದೊಡ್ಡ ಯಜ್ಞ ಏನೋ ಕಾರ್ಯ ನಡೀತಾ ಇತ್ತು. ಯಜ್ಞ ಅಂದ್ರೆ ಈ ತರ ಒಂದು ಧಾರ್ಮಿಕ ಇದು ನಡೀತಾ ಇತ್ತಂತೆ. ಆಗ ನಾರದ ಮುನಿಗಳು, ಗಂಧರ್ವರು ಅಂದ್ರೆ ತುಂಬಾ ಸುಂದರವಾಗಿರ್ತಾರೆ, ಮತ್ತೆ ಗಂಧರ್ವ ಸ್ತ್ರೀಯರು ಕೂಡ ಎಲ್ಲ ಸುಂದರಿಯಾಗಿರ್ತಾರೆ. ಅವರ ಮಧ್ಯೆ ಧಾರ್ಮಿಕ ಕಾರ್ಯದಲ್ಲಿ ಅವರ ಮನಸ್ಸು ಬೇರೆ ರೀತಿಯಾಗಿ ಒಂದು ಎಂಜಾಯ್ಮೆಂಟ್, ಅವ್ರ ಜೊತೆ ಕುಣಿತದಲ್ಲಿ ನರ್ತನದಲ್ಲಿದ್ರಂತೆ. ಆಮೇಲೆ ಅವರು ರಚನೆ ಮಾಡಿದ ಹಾಡುಗಳು ಅದು ಈ ತರ ಪ್ರಭುಪಾದ ಹೇಳ್ತಾರೆ ಕಡೆ ಫಿಲ್ಮ್ ಸಾಂಗ್ಸ್ ಅಂತ ಹೇಳ್ತಾರೆ. ಮುಂದೆ ಅಲ್ಲಿ ಬಂದಾಗ ಫಿಲ್ಮ್ ಸಾಂಗ್ಸ್ ಅಂದ್ರೆ ಈಗ ನಾವು ಮಾಡ್ತಾರೆ ಅದು ಆ ರೀತಿಯ ಒಂದು ಇಂದ್ರಿಯ ವಸ್ತುಗೆ ಇದಾಗೋ ರೀತಿಯಲ್ಲಿ ಅವರು ಆ ಧಾರ್ಮಿಕ ಸಭೆಯಲ್ಲಿ ಅವರು ದೇವತೆಗಳಿಗೆ ಆರಾಧನೆ ಮಾಡ್ತಾ ಇದ್ದಾರೆ.
ಆ ಸಭೆ ಆಕ್ಚುಲಿ ಅಲ್ಲಿ ಅದು ವಿಷ್ಣುವಿನ ಸಂತೋಷಕ್ಕಾಗಿರೋ ಒಂದು ಕಾರ್ಯ. ಇವಾಗ ನಾವು ಫಂಕ್ಷನ್ ಮಾಡ್ತೀವಿ, ಫಂಕ್ಷನ್ ಮಾಡಿದಾಗ ಅಲ್ಲಿ ಯಾರಾದ್ರೂ ಹಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಒಂದ್ಸಲ ಮಾಡಿದ್ವಿ ನಾವು. ಒಂದ್ಸಲ ಮಾಡಿದಾಗ ಯಾರೋ ಬಂದಿದ್ರು, ಯಾರವರು ಒಂದು ಸಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ಮಕ್ಕಳು ಅವರು ನರ್ತನೆ ಮಾಡಿದ್ರು, ಎಲ್ಲ ಕೃಷ್ಣನ ಬೇರೆ ಬೇರೆ ಲೀಲೆಗಳೆಲ್ಲ ತೋರಿಸಿದ್ರು, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಆನಂದಿಸಿದ್ರು, ತುಂಬಾ ಚಿಕ್ಕ ಮಕ್ಕಳು. ಇನ್ನೊಂದ್ಸಲ ನಾವು ಅವ್ರು ಇರ್ಲಿಲ್ಲ, ಅವರು ಬಿಸಿ ಇದ್ರು ಏನೋ ಅಂತ ಇನ್ನೊಬ್ಬರಿಗೆ ಬಂದ್ರು. ಅವ್ರು ಬಂದು ನೋಡಿದ್ರೆ ನಮ್ಗೆ ಯಾಕಪ್ಪ ಇವ್ರನ್ನ ಕರೆದು ಅನಿಸ್ಬಿಡ್ತಾರೆ, ಯಾವಾಗ ಇವ್ರು ಮುಗಿಸ್ತಾರೆ ಇದು ಅಂತ. ಎಲ್ಲವರು ಅಲ್ಲಿ ಇರೋದು ಜನ್ಮಾಷ್ಟಮಿ ಕಾರ್ಯಕ್ರಮ, ಅಲ್ಲಿ ಕೃಷ್ಣನ ಇದನ್ನು ನಾವು ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಆ ದೇವಿ ಇದು ಇನ್ನ ಯಾವ್ದು ಕಾಲ್ಪನಿಕವಾದದ್ದು ಅದರದ ಒಂದು ಅರ್ಥನೆ ಮಾಡ್ತಾ ಇದ್ದಾರೆ. ನಮಗೆ ಏನಪ್ಪ, ನಾವು ಯಾಕಪ್ಪ ಇವರು ಕರೆದು, ನಮಗೆ ಅಲ್ಲೇ ಯಾವಾಗ ನಿಲ್ಲಿಸ್ತಾರೆ ಇವರು ಅಂತ ಸಾಕಾಗಿತ್ತು ನಮಗೆ. ಆ ಜನ್ಮಾಷ್ಟಮಿ ಕಾರ್ಯಕ್ರಮ TMFI ಹಾಲಲ್ಲಿ ಆಚರಿಸ್ತಾ ಇದ್ದದ್ದು ಆ ವರ್ಷದಲ್ಲಿ. ಸೊ ಎನಿವೆ, ಸೊ ಹಾಗೆ ಈ ರೀತಿ ಒಂದು ಶಾಸ್ತ್ರದ ಇದಿಲ್ಲದೆ, ಆಧಾರ ಇಲ್ಲದೆ, ಸರಿಯಾದ ಜ್ಞಾನ ಇಲ್ಲದೆ ಜನರು ಅವರವರ ರೀತಿಯಲ್ಲಿ ಅವರು ಹಾಡುಗಳು ಆಡ್ತಾರೆ, ಅವರವರ ರೀತಿಯಲ್ಲಿ ಅವರು ಧರ್ಮ ಕಾರ್ಯಗಳು ಮಾಡ್ತಾರೆ. ಈ ರೀತಿ ನಾರದ ಮುನಿಗಳು ಮಾಡ್ತಾ ಇದ್ರಂತೆ. ಅವರು ಧರ್ಮದ ಸಭೆಯಲ್ಲಿ ಧರ್ಮ ಕಾರ್ಯ ಮಾಡೋದ್ರಲ್ಲಿ ಈ ತರ ಕೃಷ್ಣನ ಒಂದು ಮಹಿಮೆ, ಕೃಷ್ಣನ ನಾಮವನ್ನು ಹೇಳ್ಬೇಕು, ಆ ಭಜನೆಗೆ ಸಂಕೀರ್ತನೆ ಮಾಡ್ಬೇಕು. ಆ ಸಂಕೀರ್ತನೆ ಮಾಡೋ ಬದಲು ಯಾವುದೋ ದೇವತಾ ಸಂಕೀರ್ತನೆ ಎಲ್ಲ ಗಂಧರ್ವ ಹೆಂಗಸರ ಮಧ್ಯೆ ಒಂದು ನರ್ತನದಲ್ಲಿ ಇದರಂತೆ. ಅಂದ್ರೆ ಒಂದು ಸಂಪೂರ್ಣ ಇಂದ್ರಿಯ ಒಂದು ಭಾವನೆಯಲ್ಲಿ ಇದ್ದದ್ದು, ಇಂದ್ರಿಯ ಸುಖದ ಭಾವನೆಯಲ್ಲಿ. ಸೊ ಹೇಳ್ತಾರೆ, ಹಾಗೆ ಆ ಪ್ರಜಾಪತಿಗಳು ಯಾರಿರ್ತಾರೆ ಅವ್ರು ಶಿಕ್ಷೆ ಮಾಡ್ತಾರೆ. ಅವರು ಇದು ಕೊಡ್ತಾರೆ ಅವ್ರಿಗೆ ಶಾಪ, ನೀನು ಅರ್ಹನಲ್ಲ ಗಂಧರ್ವನಾಗೋದಕ್ಕೆ. ನೀವು ಅವ್ರ ಹೆಸರು ಆಗ ಉಪಬರ್ಹಣ ಅಂತ. ನನ್ನ ನಾರದ ಮುನಿಗಳ ಈ ದಾಸಿಪುತ್ರನಾಗಿ ಹೆಸರು ಗೊತ್ತಿಲ್ಲ ನಮ್ಗೆ, ಅವ್ರು ಹೇಳಿಲ್ಲ, ಅವರು ನಾರದ ಮುನಿಗಳು ನಮ್ಗೆ ಹೇಳಿಲ್ಲ ಇಲ್ಲಿ. ಸೊ ಅದ್ರ ಹಿಂದೆ ಜನ್ಮದಲ್ಲಿ ಅವರು ಉಪಬರ್ಹಣ ಅಂತ ಗಂಧರ್ವ ಅಂತ, ದೊಡ್ಡ ವ್ಯಕ್ತಿನೇ. ಗಂಧರ್ವ ಅಂದ್ರೆ ಸಾಧಾರಣ ವ್ಯಕ್ತಿ ಅಲ್ಲ. ಉಪವರ್ಣ ಅಂತ ಗಂಧರ್ವನಾಗಿದ್ದವರು ಅವ್ರಿಗೆ ಶಾಪ ಹಾಕಿದ್ರು, ನೀವು ಅರ್ಹನಲ್ಲ, ನೀನು ಈ ದೇವತಾ ಲೋಕಗಳಲ್ಲಿ ಸ್ವರ್ಗಲೋಕಗಳಲ್ಲಿ ವಾಸ ಮಾಡೋದಕ್ಕೆ, ಇನ್ನು ಭೂಲೋಕದಲ್ಲಿ ಹೋಗಿ ನೀನು ಒಬ್ಬ ದಾಸಿ ಮಗನಾಗು, ಶೂದ್ರನಾಗು ಅಂತ ಅವ್ರಿಗೆ ಶಾಪ ಹಾಕುತ್ತೆ. ಸೊ ನಾರದ ಮುನಿಗಳು ಹಾಗೆ ಶಾಪವಾಗಿ ಅವರು ಈಗ ದಾಸಿಪುತ್ರನಾಗಿ ಬಂದಿದ್ದಾರೆ. ಸೊ ಮತ್ತೆ ಇನ್ನೊಂದಿಲ್ಲಿ ಹೇಳ್ತಾ ಇರೋದೇನೆಂದ್ರೆ, ನಾರದ ಮುನಿಗಳು, ನಾನು ಆದ್ರೂ ಆ ದಾಸಿ ಮಗನಾಗಿ ಹುಟ್ಟಿದ್ರು ಕೂಡ ನಾನು ಒಬ್ಬ ನನ್ನ ಭಾಗ್ಯ ಏನು ಅಂದ್ರೆ, ಒಂದು ಭಕ್ತಿ ವೇದಾಂತರು, ಯಾರು ಬ್ರಾಹ್ಮಣರು, ಯಾರು ಸಜ್ಜನರು ಭಗವಂತನ ದಿವ್ಯ ಸೇವೆ ತೊಡಗಿದ್ದಾರೆ, ಅವರ ಒಂದು ಸೇವೆ ಮಾಡೋ ಒಂದು ಅವಕಾಶ ಸಿಕ್ತು ಅಂತ ಹೇಳ್ತಾ ಇದ್ದಾರೆ ನೋಡಿ. ದಾಸ್ಯಾಸ್ತು ಕಸ್ಯಾಶ್ಚ ವೇದವಾದಿನ ನಿರೂಪಿತೋ ಬಾಲಕ ಏವ ಯೋಗಿನ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವೀಕ್ಷತ. ಶುಶ್ರೂಷಣೆ, ಅವ್ರಿಗೆ ಒಂದು ಸೇವೆ ಮಾಡೋ ಭಾಗ್ಯ ಸಿಕ್ತು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಬ್ರಹ್ಮಾಂಡ ಭ್ರಮಿತೆ ಕೋನೋ ಭಾಗ್ಯವಾನ್ ಜೀವ್ ಗುರು ಕೃಷ್ಣ ಪ್ರಸಾದೇ ಪಾಯ್ ಭಕ್ತಿ ಲತಾ ಬೀಜ್. ಸೊ ನಾವು ಈ ಬ್ರಹ್ಮಾಂಡದಲ್ಲಿ ಎಷ್ಟೋ ಜನ್ಮಗಳನ್ನ ತೆಗಿತಾ ಇದ್ದೀವಿ. ಇವತ್ತು ನಾನು ಮನುಷ್ಯ ಜನ್ಮದಲ್ಲಿದ್ದೇನೆ, ಹಿಂದೆ ನಾನೊಂದು ಕೋತಿಯಾಗೋ, ಇನ್ನೊಂದು ಒಂದು ಜಿಂಕೆ ಆಗೋ, ಒಂದು ಹುಲ್ಲಾಗೋ, ಗಿಡ ಏನೇನಿದ್ದೋ ಗೊತ್ತಿಲ್ಲ ನಂಗೆ. ಈ ತರ ಕೋಟಿ ಜನ್ಮಗಳಲ್ಲಿ ನಾವು ಒಂದು ಜನ್ಮದ ನಂತರ ಇನ್ನೊಂದು ಜನ್ಮ ಹೋಗ್ತಾ ಇದೆ. ಈ ತರ ಡಾರ್ವಿನ್ ಸಿದ್ಧಾಂತ ಅಲ್ಲ, ಮಾನವ ಮಂಗದಿಂದ ಆಗೋದಂತಲ್ಲ. ನಾನು ಆತ್ಮ, ನಾನು ನನ್ನ ಕರ್ಮಾನುಸಾರವಾಗಿ ಇವತ್ತು ಈ ಜನ್ಮದಲ್ಲಿದ್ದೇನೆ. ಹಿಂದೆ ಕರ್ಮಾನುಸಾರವಾಗಿ ನಾನು ಮಂಗನಾಗಿದ್ನೋ, ಇನ್ನೊಂದು ಕರ್ಮಾನುಸಾರವಾಗಿ ನಾನು ಇನ್ನ ಹುಲಿ ಆಗಿದ್ನೋ, ಸಿಂಹನಾಗಿದ್ನೋ ನನಗೆ ಗೊತ್ತಿಲ್ಲ. ಹೀಗೆ ಪರ್ಯಟನೆ ಮಾಡ್ತಾ ಇದ್ದೀವಿ, ಒಂದೊಂದು ಜನ್ಮ ಇನ್ನೊಂದು ಜನ್ಮ. ಬ್ರಹ್ಮಾಂಡ ಭ್ರಮಿತೆ ಕೋನೋ ಭಾಗ್ಯವಾಂಜಿ. ಇಷ್ಟರ ಪರ್ಯಟನೆ ಮಾಡೋ ಎಷ್ಟೋ ಜೀವಿಗಳಲ್ಲಿ ಯಾರೋ ಒಬ್ಬರಿಗೆ ಗುರು ಕೃಷ್ಣ ಪ್ರಸಾದೇ ಪಾಯ್ ಭಕ್ತಿ ಲತಾ ಬೀಜ್. ಗುರು ಮತ್ತೆ ಕೃಷ್ಣನ ಕಂಬೈನ್ ಮರ್ಸಿ, ಅವರಿಬ್ಬರ ಕೃಪೆಯಿಂದ ನಮಗೆ ಭಕ್ತಿ ಲತಾ ಬೀಜ್ ಅಂದ್ರೆ ಭಗವಂತನ ಭಕ್ತಿ ಮಾಡುವ ಒಂದು ಬೀಜ ಸಿಗುತ್ತೆ ಅಂತ. ಸೊ ಇದು ಅಷ್ಟು ಸುಲಭವಾಗಿ ಇದು ಸಿಗೋದಿಲ್ಲ. ಎಷ್ಟೋ ಬೀಜಗಳು ಸಿಗುತ್ತೆ ನಮ್ಗೆ. ಕರ್ಮ ಬೀಜ, ಜ್ಞಾನ ಬೀಜ, ಸಮಾಜದಲ್ಲೆಲ್ಲ ಕೊಡ್ತಾರೆ. ಕರ್ಮ ಬೀಜ ಅಂದ್ರೆ ಈ ತರ ಕಷ್ಟ ಪಡ್ಬೇಕು ನೀವು, ಈ ತರ ನಿಮ್ ಸಕ್ಸಸ್ ಸ್ಟೋರಿ, IAS ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಅಲ್ಲಿರುತ್ತೆ. IAS ಆಫೀಸರ್ ಹೇಗಾದ್ರು ಅಂದ್ರೆ 20 ಗಂಟೆ ನೀವು ಓದ್ಬೇಕು, ನೀವು ಇಲ್ಲ 16 ಗಂಟೆ ಓದ್ಬೇಕು ನೀವು. ಮತ್ತೆ ಈ ತರ ಒಂದು ಆಹಾರ ತಗೊಳ್ಬೇಕು ನೀವು, ಆಹಾರ ಅಲ್ಲ ಇನ್ನೇನೋ ಇಲ್ಲ ಈ ತರ ಒಂದು ಮನಸ್ಸಿಗೆ ನೀವು ಸ್ವಲ್ಪ ಎಂಟರ್ಟೈನ್ಮೆಂಟ್ ರಿಲ್ಯಾಕ್ಸೇಷನ್ ಕೊಡ್ಬೇಕು. ಈ ತರ ಅವ್ರವ್ರು ಮಾಡ್ಕೊಂಡು ಅವ್ರವ್ರು ಸಲಹೆಗಳು, 100,000 ಸಲಹೆಗಳು ಕೊಡ್ತಾರೆ ಸಮಾಜದಲ್ಲಿ ಅವ್ರವ್ರು ಪ್ರತಿಯೊಬ್ಬರು. ಈ ತರ ಇದು ಕರ್ಮ ಬೀಜ ಅಂದ್ರೆ ಇಲ್ಲಿ ನೀವು ಸಕ್ಸಸ್ಫುಲ್ ಆಗಕ್ಕೆ ಈ ಭೌತಿಕ ಜಗತ್ತಿನಲ್ಲಿ. ಇಲ್ಲ ಇನ್ನೊಂದು ಜ್ಞಾನ ಬೀಜ ಅಂದ್ರೆ ಜ್ಞಾನ, ಭೌತಿಕ ಜ್ಞಾನ, ಭಗವಂತನ ಜ್ಞಾನ ಅಲ್ಲ, ಭೌತಿಕ ಜ್ಞಾನ. ಆದ್ರೆ ನಮಗೆ ಈ ಬೀಜಗಳು ಬೇಡ, ನಮಗೆ ಬೇಕಾಗಿರೋದು ಭಕ್ತಿ ಬೀಜಗಳು. ಭಕ್ತಿ ಬೀಜವನ್ನು ಯಾರು ಕೊಡೋದು? ಕರ್ಮ ಬೀಜ, ಜ್ಞಾನ ಬೀಜವನ್ನು ನಿಮಗೆ ಎಲ್ಲರೂ ಕೊಡ್ತಾರೆ. ಸಮಾಜದಲ್ಲಿ ಎಷ್ಟೋ ನಾಯಕರಿದ್ದಾರೆ, ಎಷ್ಟೋ ತತ್ವವಾದಿಗಳಿದ್ದಾರೆ, ಎಷ್ಟೋ ವಿಜ್ಞಾನಿಗಳಿದ್ದಾರೆ, ಎಲ್ಲ ಇದ್ದಾರೆ, ಇವರು ಕೊಡ್ಬೋದು ನಮಗೆ. ಆದ್ರೆ ಭಕ್ತಿ ಬೀಜವನ್ನು ಕೊಡ್ಲಿಕ್ಕೆ ನಮಗೆ ಗುರು ಬೇಕು. ಗುರು ಕೃಷ್ಣ ಪ್ರಸಾದೇ ಪಾಯ್ ಭಕ್ತಿ ಲತಾ ಬೀಜ್. ಭಕ್ತಿ ಬೀಜ, ಕೃಷ್ಣನಿಗೆ ಆ ಭಕ್ತಿ ಸೇವೆ ಮಾಡ್ಬೇಕು ನಾನು,
ಅಂತ ನಮಗೆ ಒಂದು ಉತ್ಸಾಹ, ಅದರಲ್ಲಿರೋ ಆನಂದ, ಅದರಲ್ಲಿರೋ ಅದನ್ನು ಯಾರು ಕೊಡ್ಲಿಕ್ಕಾಗಲ್ಲ ನಮಗೆ. ಅದು ಒಬ್ಬ ಶುದ್ಧ ಭಕ್ತರಾದವರು ಅವರೇ ಕೊಡೋಕ್ಕಾಗಲ್ಲ, ಸಾಧ್ಯ. ಯಾರು ಕೊಡ್ಲಿಕ್ಕಾಗಲ್ಲ. ಸೊ ಹೇಳ್ತಾರೆ, ಕೃಷ್ಣನೇ ನಮ್ಮ ಮೊದಲ ಗುರು. ಕೃಷ್ಣನು ನಮ್ಮ ಹೃದಯದಲ್ಲೇ ಇದ್ದಾನೆ. ಅವನ ಚೈತ್ಯ ಗುರು ಅಂತ ಕರೀತಾರೆ, ಪರಮಾತ್ಮ. ಸೊ ನಾವು ಮೊದಲು ಅವನು ನಮ್ಮನ್ನು ನೋಡಿ, ಇವರಿಗೆ ನನ್ನ ಹತ್ರ ಬರಲಿಕ್ಕೆ ಆಸೆ ಇದೆ, ನನ್ನ ಭಕ್ತಿ ಮಾಡ್ಲಿಕ್ಕೆ ಇವರಿಗೆ ಆಸೆ ಇದೆ. ಸೊ ಈ ವ್ಯಕ್ತಿಗೆ ನಾನು ಹೊರಗಿನ ಒಂದು ಗುರುಗೆ ನಮಗೆ ನಂಬಿಕೆ ಕೊಡ್ತಾನೆ. ಸೊ ನಾವು ಸೀರಿಯಸ್ ಆಗಿ ನಾವು ಪ್ರಾಮಾಣಿಕವಾದಾಗ ಹೊರಗೆ ಒಬ್ಬ ವ್ಯಕ್ತಿ ಅವ್ರ ಮೇಲೆ ನಮಗೆ ನಂಬಿಕೆ ಆಗುತ್ತೆ. ಸೊ ಅದು ಹೊರಗಿನ ಗುರು. ಮತ್ತೆ ಹೊರಗಿನ ಗುರು ಅವರು ಮತ್ತೆ ನೀವು ನನ್ನನ್ನ ಪೂಜೆ ಮಾಡಿ ನಾನೇ ದೇವರು, ನಾನೇ ಅವತಾರ ಅಂತ ಹೇಳೋದಿಲ್ಲ. ಇವಾಗ ಎಷ್ಟೋ ಜನ ಆ ರೀತಿ ಹೇಳೋರಿದ್ದಾರೆ. ಸೊ ಹೊರಗಿನ ನಿಜವಾದ ಗುರು ಅಂದ್ರೆ ಅವ್ರು ಹೇಳ್ತಾರೆ, ನಾನು ಕೃಷ್ಣನ ಸೇವಕ ಅಂತ ಹೇಳ್ತಾರೆ. ಸೊ ಅವ್ರು ನಮಗೆ ಮತ್ತೆ ಕೃಷ್ಣ ಅಂತ ತೆಗೆದುಕೊಂಡು ಹೋಗ್ತಾರೆ. ಸೊ ಹೊರಗಿನ ಗುರು, ಎರಡು ಗುರುಗಳು. ಕೃಷ್ಣ ಮೊದಲಾಗಿ ಪರಮಾತ್ಮ ಹೊರಗಿನ ಗುರು ಮೇಲೆ ನಮಗೆ ನಂಬಿಕೆ ಕೊಡ್ತಾನೆ, ಮತ್ತೆ ಹೊರಗಿನ ಗುರು ಮತ್ತೆ ನಮಗೆ ಕೃಷ್ಣ ಮೇಲೆ ನಂಬಿಕೆ ಕೊಡ್ತಾನೆ. ಸೊ ಇಬ್ಬರು ಕೂಡ ಜಾಯಿಂಟ್ ವೆಂಚರ್ ಅಂತ ಹೇಳ್ತಾರೆ ಚೆನ್ನಾಗಿ. ಗುರು ಮತ್ತೆ ಕೃಷ್ಣ ಜಾಯಿಂಟ್ ವೆಂಚರ್ ನಡೀತಾ ಇದೆ. ಅವರಿಂದ ನಾವು ನಮ್ಮ ಭಕ್ತಿ ಬೀಜ ಸಿಗುತ್ತೆ, ಭಕ್ತಿ ಲತಾ ಬೀಜ ಸಿಗುತ್ತೆ. ಸೊ ಇಲ್ಲಿ ಅದು ಹೇಳ್ತಾ ಇದ್ದಾರೆ. ಸೊ ಈ ತರ ಗುರುಗಳ ಕೃಪೆಯಿಂದ, ಆಚಾರ್ಯ ಕೃಪೆಯಿಂದ ನಾವು ಮುನ್ನಡೆ ಸಾಧಿಸ್ತೇವೆ, ಅವರ ಭಕ್ತಿ ಸೇವೆಯಿಂದ. ಕೃಷ್ಣ ಗೀತೆಯಲ್ಲಿ ಕೂಡ ಹೇಳೋದು, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಸೊ ಒಬ್ಬ ವ್ಯಕ್ತಿ ಯಾರು ತತ್ವದರ್ಶಿಯಾಗಿದ್ದಾರೆ, ಯಾರಿಗೆ ಸತ್ಯ ಕಾಣ್ತಾ ಇದೆ, ಅವರನ್ನು ನೀವು ಗುರುವಾಗಿ ಸ್ವೀಕರಿಸಿ ಅವರಿಗೆ ಸೇವೆ ಮಾಡಿ. ಪ್ರಣಿಪಾತೇನ ಪರಿಪ್ರಶ್ನೇನ, ಅವ್ರಿಗೆ ಪ್ರಶ್ನಿಸಿ ಅದೇ ಮಾಡ್ತಾ ನೀವು ಸೇವೆ ಮಾಡಿ ನೀವು ಅಂತ ಹೇಳ್ತಾರೆ. ಗುರು ಸೇವೆ ಮಾಡೋ ಮಾಧ್ಯಮದಿಂದ ನಮಗೆ ಭಗವಂತನ ಸೇವೆ ನಮಗೆ ಪ್ರಾಪ್ತಿಯಾಗುತ್ತೆ. ಇನ್ಫ್ಯಾಕ್ಟ್ ಹೇಳ್ತಾರೆ, ಈ ತರ ಗುರು ಶುದ್ಧ ವೈಷ್ಣವರ ಸೇವೆ ಸಿಗೋದೇ ನಮಗೆ ಉನ್ನತವಾದ ಸಾಧನೆ ಅಂತಾನು ಹೇಳ್ತಾರೆ. ಎಲ್ಲ ಭಕ್ತರು ಹೇಳ್ತಾರೆ, ಯಾರು ಪ್ರಹ್ಲಾದ ಮಹಾರಾಜ್, ಎಲ್ಲ ದೊಡ್ಡ ದೊಡ್ಡ ಭಕ್ತರು ಹೇಳೋದು, ನಮಗೆ ನೇರವಾಗಿ ಕೃಷ್ಣನ ಸೇವೆ ಬೇಡ, ನಮಗೆ ಅವರ ಭಕ್ತರು ಅವರ ಸೇವೆ ಬೇಕು ನಮಗೆ ಅಂತ ಕೇಳ್ತಾರೆ. ಸೊ ಅದು ನಾವು ಗೋಪಿ ಬರ್ತೂರ್ ಪದಕಮಲಯೋರ್ ದಾಸ ದಾಸ ದಾಸಾನು ದಾಸ. ಚೈತನ್ಯ ಮಹಾಪ್ರಭು ನಮಗೆ ಹೇಳ್ಕೊಟ್ಟಿದ್ದು, ನಾವು ಕೃಷ್ಣನ ನೇರ ಸೇವಕನಲ್ಲ, ನಾವು ಕೃಷ್ಣನ ಸೇವಕರ 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 ಸೇವಕನ. ಸೊ ಆಗ ನಾವು ಇನ್ನು ಪರಿಪೂರ್ಣರು ಅಂತ ಅರ್ಥ. ನಾವು ಡೈರೆಕ್ಟ್ ಆಗಿ ನಾನು ಕೃಷ್ಣನ ಸೇವಕ, ನಾನು ಕೃಷ್ಣನ ದಾಸ, ನಾನು ಡೈರೆಕ್ಟ್ ಕೃಷ್ಣನ ಡಿವೋಟಿ ಅಂತಲ್ಲ, ನಾವು ಕೃಷ್ಣನ ಸೇವಕರು, ಕೃಷ್ಣ ಸೇವಕರು. ಪ್ರಭುಪಾದರು, ಶಿಲ ಪ್ರಭುಪಾದರು ವಿಶ್ವಾದ್ಯಂತ ಪ್ರಚಾರ ಮಾಡೋದು, ನಾವು ಅವರ ಸೇವಕರು, ಅವರ ಸೇವಕರ ಸೇವಕರು, ಅವರ ಸೇವಕರ 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 ಸೇವಕರು. ಸೊ ಈ ರೀತಿಯಲ್ಲಿ ನಾವು ಭಕ್ತಿಯಲ್ಲಿ ನಾವು ಸೇವೆ ಮಾಡಿ, ನಾವಿಲ್ಲ ನಾನು ಡೈರೆಕ್ಟ್ ನಾನು ಕೃಷ್ಣ ಸೇವಕ, ಇಲ್ಲ ನಾನು ಡೈರೆಕ್ಟ್ ಪ್ರಭುಪಾದರ ಸೇವಕ, ಅದು ಕೂಡ ಸರಿಯಲ್ಲ. ನಾವು ಅವರ ಸೇವಕರ 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 ಸೇವಕ ಹಾಗೆ ನಾವು ನಮ್ಮ ಮನೋಭಾವವನ್ನು ಬೆಳೆಸಬೇಕು. ಸೊ ಪ್ರಭುಪಾದ ಹೇಳ್ತಾ ಇರೋದು ನೋಡಿ, ನಾರದ ಮುನಿಗಳು ಹೇಗೆ ಸೇವೆ ಮಾಡಿದ್ದು, ಅವ್ರು ಹುಟ್ಟದ್ದು ದಾಸಿಯ ಮಗನಾಗಿ, ಶೂದ್ರನಾಗಿ. ಆದ್ರೆ ಈ ತರ ಒಂಥರ ಭಕ್ತಿ ವೇದಾಂತರು, ಶುದ್ಧ ಭಕ್ತರ ಸೇವೆ ಮಾಡಿದ್ರಿಂದ ಅವ್ರು ಆದದ್ದು ನಾರದ ಮುನಿಗಳಂತ ಭಕ್ತರೇ ಈಸ್ ಆಫ್ ದಿಸ್ ಓನ್ ಕ್ಯಾಟಗರಿ ಅಂತ ಹೇಳ್ತಾರೆ. ಆ ಥರ ಮಟ್ಟ ಏನು ಇನ್ಯಾರು ಅವ್ರ ಕಂಪ್ಯಾರಿಸನ್ ಹೋಲಿಕೆ ಮಾಡ್ಲಿಕ್ಕಿಲ್ಲ. ಅವ್ರದೇ ಒಂದು ಲೆವೆಲ್ ಸಪ್ರೇಟ್ ನಾರದ ಮುನಿಗಳು. ಅವರು ಅಷ್ಟು ಸ್ಪೆಷಲ್. ಎಲ್ಲಿ ಕೂಡ ಹೋಗ್ಬೋದು, ನಾರಾಯಣ 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 ಅಂತ. ಅವ್ರು ಎಲ್ಲಿ ಯಾರಿಗೂ ಅವರು ಯಾರ ಬಾಗಿಲು ಅವ್ರನ್ನ ತಡಿಲಿಕ್ಕಾಗಲ್ಲ. ಅವರು ನಾರಾಯಣ ಲೋಕಕ್ಕೂ ಹೋಗ್ತಾರೆ, ಕೈಲಾಸಕ್ಕೆ ಹೋಗ್ತಾರೆ, ಬ್ರಹ್ಮದೇವರ ಹತ್ರ ಹೋಗ್ತಾರೆ, ದೇವತಾ ಲೋಕಕ್ಕೆ ಹೋಗ್ತಾರೆ, ಭೂಲೋಕಕ್ಕೆ ಬರ್ತಾರೆ, ಇಲ್ಲಿ ಈ ತರ ದಾನವ ಲೋಕಕ್ಕೆ ಹೋಗ್ತಾರೆ, ಎಲ್ಲೂ ಕೂಡ ಅವರು ಹೋಗ್ತಾರೆ. ಅವ್ರು ನಾರದರು ಅಷ್ಟು ಫ್ರೀ ಸ್ಪೇಸ್ ನಾನು, ಅಷ್ಟು ಸ್ವತಂತ್ರರು ಅವರು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಅವರು ಭಗವಂತನ ಉನ್ನತ ಭಕ್ತರು ಅವರು. ನಾವು ಕೇಳಿದ್ದು ನಾರದರು ಅವರು ಒಂದು ಅವತಾರವೇ ಅಂತಾನು ಕೇಳಿದ್ವಿ ನಾವು. ಅವತಾರ ಅಂದ್ರೆ ಶಕ್ತಿಯಾವೇಶ ಅವತಾರ. ಆ ಭಕ್ತಿಯ ಶಕ್ತಿಯನ್ನು ಭಗವಂತನ ಕೊಟ್ಟಿದ್ದಾನೆ ಅವ್ರಿಗೆ. ಅವ್ರು ಯಾರಿಗೆ ಬೇಕಾದ್ರೂ ಅವ್ರ ಇಚ್ಛೆಯಲ್ಲಿ ಅವರು ಕೊಟ್ಟಿರೋದು. ವಾಲ್ಮೀಕಿಗೆ ತಗೋ ನೀನು ಭಕ್ತಿ, ಇಲ್ಲ ಮೃಗಾರಿ ನೀ ಭಗವತ್ ಭಕ್ತಿ ತಗೋ. ಸೊ ಅವರು ನಾರದರ ಶಕ್ತಿ, ನಾರದ ಮುನಿಗಳು ಅಂತ ದೊಡ್ಡ ಭಕ್ತರಾಗಿದ್ದಾರೆ. ಆದ್ರೆ ಹಿಂದೆ ಅವರು ದಾಸಿಪುತ್ರ, ಒಂದು ಶೂದ್ರನ ಇದರಲ್ಲಿ ಹುಟ್ಟದ್ದು. ಆದರೆ ಹೇಗೆ ಅವರು ಅಷ್ಟು ಸ್ಥಿತಿ ಪಡೆದ್ರು, ಅವರೊಂದು ಶುದ್ಧ ಭಕ್ತರ ಸೇವೆ ಮಾಡೋದು ಅಂತ ಕೇಳ್ತೇವೆ. ಮತ್ತೆ ನಾವು ನಾಳೆಯಿಂದ ತುಂಬಾ ಮುಂದುವರ್ಸೋಣ ಇದು ನಾರದ ಮುನಿಯರ ಇತಿಹಾಸ, ಹೇಗೆ ಅವರು ಇಷ್ಟು ಇದಾದರು ಅಂತ. ಓಕೆ, ಯಾರಿಗೂ ಏನಾದರೂ ಹೇಳಬೇಕು ಅಂದ್ರೆ ಏನಾದರೂ ನೋಡಿ.
ಇನ್ನೇನೋ ಕ್ಲಾರಿಫಿಕೇಶನ್ ಬೇಕು. ಹರೇ ಕೃಷ್ಣ ಪ್ರಭುಜಿ. ಇವತ್ತು ಸಂಡೇ ಎಲ್ಲರೂ ಕೂಡ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತು ನಿಮ್ಗೂ ರಜೆ ಮಾತಾಜಿ? ಇಲ್ಲ ಡ್ಯೂಟಿ ಇಲ್ಲ ನಿಮ್ಗೆ? ಇಲ್ಲ ಡ್ಯೂಟಿ ಇಲ್ಲ. ಡ್ಯೂಟಿ ಇಲ್ಲ. ಓಕೆ. ಅದು ಹೇಳಿದ್ರಲ್ವಾ ಅದು ಐಡಲ್ ಅಂತ. ಸೊ ಅದು ಪೂಜೆ ಮಾಡೋ ಇದಕ್ಕೆ ಮಾತ್ರ ಮೂರ್ತಿಗೆ ಮಾತ್ರ ಡೈಟಿ ಅಂತ ಹೇಳೋದಲ್ಲ. ಡೈಟಿ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ. ಐಡಾಲ್ ಅಂದ್ರೆ ಅದು ಮೂಲ ಅರ್ಥ ಏನು ಅಂದ್ರೆ ಅದೊಂದು ಕಾಲ್ಪನಿಕ ಇದು ಅಂತ, ಕಾಲ್ಪನಿಕ ಒಂದು ರೆಪ್ರೆಸೆಂಟೇಷನ್ ಅಂತ ಅರ್ಥ. ಓಕೆ ಓಕೆ. ಅಲ್ಲ ಮನೆಯಲ್ಲಿ ಬೇರೆ ಎಲ್ಲ ಇರುತ್ತೆ ಅನ್ಕೊಳ್ಳಿ. ಈಗ ನಮ್ಮ ಮನೆಯಲ್ಲಿ ಒಂದು ಕೃಷ್ಣಂದು ಮೂರ್ತಿ ನಾವು ಹಾಗೆ ಇದೆ, ಅದನ್ನೆಲ್ಲ ಪೂಜೆ ಮಾಡುದಿಲ್ಲ. ದಟ್ ಈಸ್ ಐಡಲ್. ದಟ್ ಇಸ್ ಐಡಲ್. ಕರೆಕ್ಟ್. ಮೂರ್ತಿ ಮಾತ್ರ ಅದು ಪರ್ಸನಲ್ ಆಗಿ ಕೃಷ್ಣ ಬಿಟ್ಟಿದ್ದಾನೆ ಅಲ್ಲಿ. ನಿಮ್ಮ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಅವನು ನಿಮ್ಮ ಮನೆಯಲ್ಲಿ ವಿರಾಜವಾಗಿದ್ದಾನೆ. ಅದು ಡೈಟಿ, ಅದು ಪರ್ಸನಲಿ, ಅದು ಅರ್ಚಾವತಾರ ಅಂತಾನೆ ಹೇಳ್ತೀವಿ ಅದನ್ನ ಅವ್ರನ್ನ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. You had any question, Mataji? No, Prabhu. I'm just trying to improve my Kannada, so that I daily listen to Kannada words. English I'll be reading, so I'll listen in Kannada. But evenings I'm not joining, Prabhu. That one I was not able to understand this your Bhakti Vriksha. Okay. No, but Bhakti Vriksha, Mataji. But we are thinking how to do. Let us see. So actually, I was not able to understand anything, so I stopped joining them. Mataji? Hare Krishna Mataji. Hare Krishna Prabhu. Hare Krishna Mataji. ಹರೇ ಕೃಷ್ಣ ಪ್ರಭುಜಿ. Hare Krishna Mataji. Hare Krishna. Hare Krishna Mataji. Hare Krishna. Hare Krishna. ಎಲ್ಲ ಭಕ್ತರಿಗೂ ಧನ್ಯವಾದ. ಸೊ ಮತ್ತೆ ಹರೇ ಕೃಷ್ಣ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. रामाचार्य श्री हरिदास ठाकुर की जय. ग्रंथराज श्रीमद् भागवतम की जय. शिल प्रभुपाद की जय.